ಟಿಡಿ ತಲುಪಡಿಗೆ ಸ್ವಾಗತ. ಎಲ್ಲರೂ ಜಾಯಿನ್ ಆಗಿ. ಎಂತಂತ ಹೇಳ್ಬೇಕು? ಅಂದಿನ ಪೂಂಜಿತೀನಿ ಅಂದವ. ಎಲ್ಲರೂ ಬೇಗ ಬೇಗ ಮೆಸೇಜ್ ಮಾಡಿ. ದಸ್ತನ್ ಮಾಮನವರು ಹಾಯ್ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಾಗೇನೆ ಇವತ್ತಿನ ಯೂಟ್ಯೂಬ್ ಲೈವ್ಗೆ ಸ್ವಾಗತ ಸುಸ್ವಾಗತ. ನಾನ್ ನಿಮ್ಮ ಪ್ರೀತಿಯ ಅಮಿತಾ. ಹಾಗೇನೆ ಇವಾಗ ನಮ್ಮ ಲೈವ್ ಅಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಓಕೆ, ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಓಕೆ ದರ್ಶನ್ ಅವರೇ, ವೆಲ್ಕಮ್ ಟು ಲೈವ್. ಅದೇ ರೀತಿ ಲೈವ್ ಇಂದ ದಯವಿಟ್ಟು ಹೊರಗಡೆ ಹೋಗ್ಬೇಡಿ. ಹಾಗೆ ಲೈವ್ ಅಲ್ಲೇ ಮೆಸೇಜ್ ಮಾಡ್ತಾ ಇರಿ, ಮಾತಾಡ್ತಾ ಇರಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಲಿಂಕ್ ಶೇರ್ ಮಾಡಿ ಲೈವ್ ಇದ್ದು. ಹಾಗೇನೆ ಹಾಯ್ ಅಂತ ಮೆಸೇಜ್ ಮಾಡಿದಾರ. ಹಾಯ್ ಹಾಯ್ ದರ್ಶನ್ ಅವರೇ, ಎಲ್ಲಿದ್ದೀರಾ? ಕಾಫಿ ಎಲ್ಲ ಆಯ್ತಾ? ಅಂಚನೆ ಮಾತ್ರಿಗ್ಲ ಸ್ವಾಗತ ಸುಸ್ವಾಗತ ಇನಿತಾ ಯೂಟ್ಯೂಬ್ ಲೈವ್ಗ. ಏರ್ ಮಾತ ಲೈವ್ ಉಡುಲ್ಲಾರು ದಯ ಮಲ್ತದ ಲೈವ್ಗೆ ಜಾಯಿನ್ ಆಲೆ ಅಂಚನೆ ಮೆಸೇಜ್ ಮಲ್ಪುಲೆ. ಮಸ್ತ್ ಜನ ಜಾಯಿನ್ ಆಯ್ರಂಡ ಮಾತ್ರಿಗ್ಲ ಒಂಜಿ ಕ್ವೆಶನ್ ಉಂಡು, ಸಿಂಪಲ್ ಆಯ್ನ ಅಂಚಿನ ಐಕ್ ಆನ್ಸರ್ ಮಲ್ಪೋಡು. ಅಂಚೆನೆ ನಿಕ್ಲ ಫ್ರೆಂಡ್ಸ್ ಮಾತೆರೆಗ್ಲ ಲಿಂಕ್ ಶೇರ್ ಮಲ್ಪಲೆ ಲೈವ್ದ. ಓಕೆನಾ? ಬೇಗ 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 ಮೆಸೇಜ್ ಮಲ್ಪಲೆ. ಹಾಗೇನೆ ಯಾರ್ದು ಇವತ್ತು ಲೈಕ್ ಬರ್ಲಿಲ್ಲ, ನೀವು ಲೈಕ್ ಕೊಡ್ಬೇಕಿದ್ರೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು, ಅವಾಗ ಲೈಕ್ ಬರ್ತದೆ. ಯಾರೋ ಒಬ್ರು ಇದ್ದಾರೆ ಅಷ್ಟೇ. ಇವತ್ತು ಲಿಂಕ್ ಯಾರಿಗೂ ಶೇರ್ ಮಾಡಿ.
ಓಕೆ, ನಮ್ಮ ಲೈವಲ್ಲಿ ಒಬ್ರು ಜಾಯ್ನ್ ಆಗಿದ್ದಾರೆ, ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ದಯವಿಟ್ಟು ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ, ಇಲ್ಲದಿದ್ರೆ ಯಾರು ಅಂತ ಗೊತ್ತಾಗೋದಿಲ್ಲ. ಮತ್ತೆ ಹಾಯ್ ಲೈಕ್ ಕೊಡಿ. ಲೈಕ್ ಕೊಡಬೇಕಿದ್ರೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಬರ್ತಾರೆ ಹೋಗ್ತಾರೆ, ಯಾರಪ್ಪ ಅದು, ಬೇಕಾ ಬೇಡವಾ ಅಂತ ಹೇಳಿ ಬರ್ತಾರೆ ಹೋಗ್ತಾರೆ. ಯಾರದ್ದು ಲೈವಲ್ಲಿ ಇದ್ದೀರಾ ದಯವಿಟ್ಟು ಜಾಯ್ನ್ ಆಗಿ, ಅದೇ ರೀತಿ ಮೆಸೇಜ್ ಮಾಡಿ. ಇವತ್ತೊಂದು ಕ್ವೆಶನ್ ಕೇಳ್ತೇನೆ, ಸಿಂಪಲ್ ಆಗಿರುವಂಥದ್ದು, ಯಾರು ತಲೆ ಕೆಡಿಸ್ಕೊಳ್ಬೇಡಿ, ತುಂಬ ಸಿಂಪಲ್ ಆಗಿರುವಂಥದ್ದು. ಅಂದರೆ ಯೋಚನೆ ಮಾಡಿ ನೀವು ಆನ್ಸರ್ ಮಾಡಿ, ಓಕೆನಾ? ಏನು ಗೊತ್ತಾ, ಜೀವ ಇರಲ್ಲ, ಅದರಿಂದ ಜೀವನನೂ ಇರಲ್ಲ, ಆದರೆ ಅದು ಸತ್ತೋಯ್ತು ಅಂತ ಹೇಳ್ತೇವೆ. ಯಾವುದಕ್ಕೆ? ಇನ್ನೊಂದ್ಸಲ ಹೇಳ್ತೇನೆ. ಓಕೆ, ಇನ್ನೊಂದ್ಸಲ ಹೇಳ್ತೇನೆ. ಜೀವ ಇರಲ್ಲ, ಅದರಿಂದ ಜೀವನನೂ ಇರಲ್ಲ, ಆದರೆ ಅದು ಸತ್ತು ಹೋಯ್ತು ಅಂತ ಹೇಳ್ತೇವೆ. ಅದರಿಂದ ಏನಾದರೂ ಉಪಯೋಗ ಆಗದೇ ಇದ್ದಾಗ ಅದು ಸತ್ತು ಹೋಯ್ತು ಅಂತ ನಾವು ಹೇಳ್ತೇವೆ. ಅದೇನಾಗಿರಬಹುದು ಅಂತ ಗೆಸ್ ಮಾಡಿ. ಅದೇ ರೀತಿ ಬೇಗ ಬೇಗ ಮೆಸೇಜ್ ಮಾಡಿ, ನಾನು ಕೇಳಿದ ಕ್ವೆಶನ್ಗೆ ಆನ್ಸರ್ ಮಾಡಿ ದಯವಿಟ್ಟು. ಅದೇ ರೀತಿ ಯಾರ್ದು ಲೈಕ್ ಬರಲಿಲ್ಲ, ಯಾರು ಇವತ್ತು ಬರ್ತಾರೆ ಹೋಗ್ತಾರೆ, ತುಂಬ ಬ್ಯುಸಿ ಇದ್ದಾರೆ ಅಂತ ಕಾಣಿಸುತ್ತೆ. ದಯವಿಟ್ಟು ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದೇ ರೀತಿ ಲೈವ್ ಲಿಂಕ್ ಎಲ್ರಿಗೂ ಶೇರ್ ಮಾಡಿ. ಎಲ್ಲರೂ ನಮ್ಮ ಲೈವಲ್ಲಿ ಜಾಯ್ನ್ ಆಗಬೇಕು, ನಾನು ಕೇಳಿದಂತಹ ಕ್ವೆಶನ್ಗೂ ಆನ್ಸರ್ ಮಾಡಬೇಕು. ಅದೇ ರೀತಿ ಕೆಲವು ವಿಷಯಗಳನ್ನು ನಾವು ಮಾತಾಡ್ಕೊಂಡು ಬರೋಣ. ಓಕೆ, ವೆಲ್ಕಮ್ ಟು ಲೈವ್. ಯಾರೋ ಒಬ್ಬರು ಲೈವ್ ನೋಡ್ತಾ ಇದ್ದಾರೆ, ದಯವಿಟ್ಟು ಲೈವ್ಗೆ ಜಾಯ್ನ್ ಆಗಿ ಹಾಯ್ ಅಂತ ಮೆಸೇಜ್ ಮಾಡಿ, ಇಲ್ಲಾಂದರೆ ನಮಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಆವಾಗ ನಿಮ್ಮ ಲೈಕ್ ಇಲ್ಲಿ ಬಂದು ರೀಚ್ ಆಗ್ತದೆ, ಓಕೆನಾ? ದಯವಿಟ್ಟು ಲೈವಿಂದ ಹೊರಗಡೆ ಹೋಗಬೇಡಿ. ನಿಮ್ಮದು ಯಾವುದೇ ಬ್ಯುಸಿ ಇದ್ದರೂ ಕೂಡ ನೀವು ಬಂದು ಲೈವಲ್ಲಿ ಜಾಯ್ನ್ ಆಗಬೇಕು. ಯಾಕಂದ್ರೆ ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ಕರೆಕ್ಟ್ ಟೈಮ್ಗೆ ಲೈವ್ ಸ್ಟಾರ್ಟ್ ಮಾಡ್ತೇನೆ. ಅದೇ ರೀತಿ ನೀವು ಕೂಡ ಅಷ್ಟೇ, ಲೈವಿಂದ ದಯವಿಟ್ಟು ಹೊರಗಡೆ ಹೋಗಬೇಡಿ. ಲೈವಲ್ಲಿ ಮೆಸೇಜ್ ಮಾಡಿಕೊಂಡು ಮಾತಾಡಿಕೊಂಡು ಇರಿ, ಓಕೆನಾ? ಅದೇ ರೀತಿ ನಾನು ಎಲ್ರಿಗೊಂದು ಕ್ವೆಶನ್ ಕೇಳ್ತೇನೆ. ಜೀವ ಇರಲ್ಲ, ಜೀವನನೂ ಇರಲ್ಲ, ಆದರೆ ಅದು ಸತ್ತು ಹೋಯ್ತು ಅಂತ ನಾವು ಹೇಳ್ತೇವೆ. ಯಾವುದಕ್ಕೆ ಅಂತ ಬೇಗ 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 ಆನ್ಸರ್ ಮಾಡಿ ದಯವಿಟ್ಟು. ಅದು ಸಿಂಪಲ್ ಆಗಿರುವಂಥದ್ದು. ಗೊತ್ತಿಲ್ಲ ಅಂತ ಹೇಳಬೇಡಿ, ನಿಮಗೆ ಯಾವುದು ನಿಮ್ಮ ಮನಸ್ಸಿಗೆ ಬರ್ತದೆ ಅದನ್ನು ಆನ್ಸರ್ ಮಾಡಿ, ಓಕೆ? ಯಾರು ರೈಟ್ ಆನ್ಸರ್ ಕೊಡ್ತಾರ ಅದನ್ನು ನಾನು ಮತ್ತೆ ಲಾಸ್ಟಲ್ಲಿ ಹೇಳ್ತೇನೆ. ಅದರ ಜೊತೆಗೆ ನೀವು ಲೈವ್ ನೋಡ್ತಾ ಇದ್ದರೆ ಹೊಸಬ್ರಾಗಿದ್ದರೆ ದಯವಿಟ್ಟು ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಡಿ. ಅದೇ ರೀತಿ ಹಾಯ್ ಅಂತ ಮೆಸೇಜಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಮಾತಾಡ್ಕೊಂಡು ನೀವು ಮೆಸೇಜ್ ಮಾಡಿ, ನಾನು ಅದನ್ನು ಓದ್ತಾ ಹೋಗ್ತೇನೆ. ಅದೇ ರೀತಿ ಎಲ್ರಿಗೂ ಲಿಂಕ್ ಶೇರ್ ಮಾಡಿ. ನಾನು ಲಿಂಕ್ ಇದ್ದೀರಲ್ಲ ದಯವಿಟ್ಟು ಮೆಸೇಜ್ ಮಾಡಿ, ಲೈವಲ್ಲಿ ಜಾಯಿನ್ ಆಗಿ, ಸುಮ್ಮನೆ ಇರಬೇಡಿ. ಅದೇ ರೀತಿ ನಾನು ಎಲ್ರಿಗೂ ಒಂದು ಕ್ವೆಶನ್ ಕೇಳ್ತೇನೆ ಇವತ್ತು. ನಾನು ಪ್ರತಿಯೊಂದು ಲೈವ್ ಇದು ಮಾಡುವಾಗ ಕೂಡ ಎಲ್ರಿಗೂ ಒಂದು ಕ್ವೆಶನ್ ನಾನು ಇಟ್ಕೊಂಡೆ ಬರೋದು. ಹಿಡ್ಕೊಂಡಂದ್ರೆ ಕೈಯಲ್ಲಿ ಅಲ್ಲ, ಬಾಯಲ್ಲಿ ಹೇಳುದು ನಾನು. ನೀವು ಇನ್ನು ನಗಬೇಡಿ, ಎಂತ ಹಿಡ್ಕೊಂಡು ಬರೋದು ಮೆಸೇಜನ್ನು ಅಂತ ಖಂಡಿತ ಅಲ್ಲ. ಮೆಸೇಜನ್ನು ಬಾಯಲ್ಲಿ ನಾನು ಹೇಳುದು ಅಷ್ಟೇ. ಅಯ್ಯೋ, ಬರ್ತಾರೆ ಹೋಗ್ತಾರೆ ಯಾಕನ್ನೋದೇ ಗೊತ್ತಾಗಲ್ಲ. ಓಕೆ, ಇನ್ನೊಂದ್ಸಲ ಹೇಳ್ತೇನೆ, ಹೊಸಬ್ರಾಗಿದ್ರೆ ಏನಂದ್ರೆ ಜೀವ ಇರಲ್ಲ, ಅದಕ್ಕೆ ಜೀವ ಇರಲ್ಲ. ನೋಡಿ, ನಾನು ಅರ್ಥ ಮಾಡಿ ಹೇಳ್ತೇನೆ, ನಿಮ್ಗೆ ಅರ್ಥ ಆಗುವ ಹಾಗೆ ನಾನು ಹೇಳ್ತೇನೆ. ಅದಕ್ಕೆ ಜೀವ ಇರಲ್ಲ, ಅದರಿಂದ ನಮ್ಗೇನು ಜೀವನನೂ ಇಲ್ಲ,
ಓಕೆನಾ. ಅದಕ್ಕೆ ಜೀವ ಇರಲ್ಲ, ಅದಕ್ಕೆ ಜೀವನನೂ ಇರಲ್ಲ, ನಮಗೆ ಅಲ್ಲ, ಸಾರಿ. ಅದಕ್ಕೆ ಅದೇ ರೀತಿ ಅದು ಸತ್ತು ಹೋಯ್ತು ಅಂತ ಹೇಳ್ತೇವೆ ಲಾಸ್ಟಲ್ಲಿ. ಅದಕ್ಕೆ ಏನಾದರೂ ಆದರೆ ಅದು ಏನಾಗಿರ್ಬೋದು ಅನ್ನೋದನ್ನು ಗೆಸ್ ಮಾಡಿ. ತುಂಬ ಸಿಂಪಲ್ ಆಗಿರುವಂಥದ್ದು. ನೀವು ತಲೆ ಕೆಡಿಸ್ಕೊಳ್ಬೇಡಿ ಎಂಥದಪ್ಪ ನಮಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತ ದಯವಿಟ್ಟು ಯಾರೂ ಹೇಳಬಾರ್ದು. ನಿಮ್ಮ ಮನಸ್ಸಿಗೆ ಯಾವುದು ಗೊತ್ತಾಗ್ತದೆ ಅದನ್ನು ಆನ್ಸರ್ ಮಾಡಿ. ಅದೇ ರೀತಿ ನೀವು ಮಾಡಿದಂತಹ ಆನ್ಸರನ್ನು ನಾನು ಓದಿ ಹೇಳ್ತೇನೆ, ಮತ್ತು ಯಾರು ರೈಟ್ ಆನ್ಸರ್ ಕೊಡ್ತಾರೋ ಅದನ್ನು ಲಾಸ್ಟಿಗೆ ಹೇಳ್ತೇನೆ. ಯಾರು ರೈಟ್ ಆನ್ಸರ್ ಫಸ್ಟಿಗೆ ಕೊಡ್ತಾರ ಅವರು ಇವತ್ತಿನ ಈ ಲೈವ್ ಇದ್ದು, ಅಂದರೆ ಲೈವಲ್ಲಿ ಕೇಳಿದಂತಹ ಕ್ವೆಶನ್ ಇದ್ದು ಆನ್ಸರ್ ಕೊಟ್ಟವರು ಅಂತ ಅವರಿಗೆ ಪ್ರೈಸ್ ತಗೊಳ್ಬೇಕಿದ್ರೆ ನಮ್ಮ ತಲಪಾಡಿಗೆ ಬಂದು ತಗೊಳ್ಬೇಕಷ್ಟೇ, ಖಂಡಿತ. ಅದೇ ರೀತಿ ನೀವು ಲೈವಲ್ಲಿ ಜಾಯ್ನ್ ಆಗಬೇಕು, ಮೆಸೇಜ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ತುಂಬ ಸಲ ಪದೇ ಹೇಳ್ತಾ ಇರೋದು ಅಷ್ಟೇ. ಏನದು ಅಷ್ಟೊಂದು ಬ್ಯುಸಿ ಅನ್ನೋದನ್ನು ಗೊತ್ತಾಗಲ್ಲ. ಅದೇ ರೀತಿ ಏನಾದೊಂದು ವಿಷಯ ಇದ್ರೆ ಮಾತಾಡ್ಬೋದಿತ್ತು. ಓಕೆ, ಒಬ್ರು ಇವಾಗ ಲೈವಿಗೆ ಜಾಯ್ನ್ ಆದ್ರೆ ಯಾರಪ್ಪ? ದರ್ಶನ್ ಅವರೇನು ಒಂದು ಮೆಸೇಜ್ ಮಾಡಿ ಸುಮ್ಮನೆ ಇದ್ದಾರೆ. ಓಕೆ, ಇವಾಗ ನಮ್ಮ ಲೈವಲ್ಲಿ ಇಬ್ಬರು ಲೈವ್ ನೋಡ್ತಾ ಇದ್ದಾರೆ. ದಯವಿಟ್ಟು ಮೆಸೇಜ್ ಮಾಡಿ. ಅದೇ ರೀತಿ ಲೈಕ್ ಕೊಡಬೇಕಿದ್ರೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಓಕೆನಾ? ಆವಾಗ ನಿಮ್ಮ ಲೈಕ್ ಇಲ್ಲಿ ಬಂದೇ ಬರ್ತದೆ. ಅದ್ರ ಜೊತೆಗೆ ನಾನೊಂದು ಕ್ವೆಶನ್ ಕೇಳಿದ್ದೇನೆ. ಇಬ್ರು ಇದ್ದೀರಲ್ಲ, ದಯವಿಟ್ಟು ಹೋಗಬೇಡಿ ಹೊರಗಡೆ, ಲೈವಲ್ಲೇ ಇರಿ. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ಲ? ಯಾಕೆ ಸುಮ್ಮನೆ ಅಲ್ಲಿ ನೋಡ್ತಾ ಇದ್ದೀರಾ? ವಾಸನ್ನು ಸ್ಕ್ರೀನನ್ನು ಮಾತ್ರ ನೋಡ್ತಾ ಇದ್ದೀರಲ್ಲ? ಮೆಸೇಜ್ ಮಾಡಿ ಬನ್ನಿ, ನಮ್ಮ ಮನೆಗೆ ಬನ್ನಿ. ಮನೆ ಅಂದರೆ ನಮ್ಮ ಈ ಲೈವ್ ಅನ್ನೋದು ಮನೆ ಉಂಟಲ್ಲ, ಅದರ ಒಳಗೆ ಬಂದು ಮಾತಾಡಿ. ಓಕೆ, ನೀವು ಹೊರಗಡೆ ನಿಂತರೆ ನಮಗೆ ಗೊತ್ತಾಗೋದಿಲ್ಲ. ದಯವಿಟ್ಟು ಮನೆ ಒಳಗಡೆ ಬನ್ನಿ. ಆವಾಗ ನಿಮ್ಮನ್ನು ಅತಿಥಿಯನ್ನು ನಾನು ಉಪಚರಿಸ್ತೇನೆ, ನಿಮ್ಮಲ್ಲಿ ಮಾತಾಡ್ತೇನೆ. ನೋಡಿ, ಒಬ್ಬರು ಅತಿಥಿ ಬಂದಿದ್ದಾರೆ, ದರ್ಶನ್ ಅವರು. ಮತ್ತೆ ಇಬ್ರು ಬಂದರು ಹೋದರು, ಯಾರನ್ನೋದು ಗೊತ್ತಾಗ್ತಾ ಇಲ್ಲ. ಹಾಯ್ ಅಂತ ಮೆಸೇಜ್ ಮಾಡಿ. ಕೆಲವರಿಗೆ ಮೆಸೇಜ್ ಮಾಡೋದು ಹೇಗಂತ ಗೊತ್ತಿರೋದಿಲ್ಲ, ಯಾಕಂದರೆ ಲೈವ್ ನೋಡೋದವರು ಇರ್ತಾರೆ. ಲೈವ್ ನೋಡೋದವರು ಇರ್ತಾರೆ. ಹಾಗಾಗಿ ಅಲ್ಲಿ ಮೆಸೇಜ್ ಮಾಡೋದು ಎಲ್ಲಿಂತ ಗೊತ್ತುಂಟಲ್ಲ, ಗೊತ್ತಾಯ್ತಾ? ಅಲ್ಲಿ ಕೆಳಗೆ ಆಪ್ಷನ್ ಇದೆ, ಅದರಲ್ಲಿ ಮೆಸೇಜ್ ಮಾಡಿ. ಓಕೆ, ಒಬ್ರು ಯಾರ ನೋಡ್ತಾ ಇದ್ದಾರೆ. ಬಾರ ಮೆಷಿನ್ ಮೇಲೆ ಇಟ್ಟಿದ್ದೇನೆ. ಓಕೆ, ವೆಲ್ಕಮ್ ಟು ಲೈವ್. ಯಾರು ಮೂವರಿದ್ದಾರೆ, ದಯವಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿ. ಅದರ ಜೊತೆಗೆ ಯಾಕೆ ಲೈಟ್ ಆಫ್ ಆಯ್ತಲ್ಲ, ಅದರ ಜೊತೆಗೆ ಒಂದು ನಿಮಿಷ ಅಲ್ಲೇ ಇರಿ ಲೈವಲ್ಲಿ. ಹಾಯ್ ಅಂತ ಮೆಸೇಜ್ ಮಾಡಿ. ಒಂದು ನಿಮಿಷ ಲೈಟ್ ಆಫ್ ಆಯಿತು, ಕರೆಂಟ್ ಹೋಯಿತು. ಓಕೆ, ಇವಾಗ ಕರೆಂಟ್ ಬಂತು. ನೀವು ಕೂಡ ಹೊರಟು ಹೋಗಿ ಆಯ್ತಲ್ಲ ಮಾರ್ರೆ. ಯಾರಪ್ಪ ಬಂದು ಹೋಗ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲಲ್ವಾ? ಓಕೆ, ಯಾರೋ ಒಬ್ರು ಲೈವಲ್ಲಿ ಇದ್ದೀರಲ್ಲ, ದಯವಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿ. ಅದ್ರ ಜೊತೆಗೆ ನಾನಿವತ್ತೊಂದು ಎಲ್ರಿಗೂ ಕ್ವೆಶನ್ ಕೇಳ್ತಾ ಇದ್ದೇನೆ ಪದೇ. ಜೀವ ಇರಲ್ಲ, ಜೀವನನೂ ಇರಲ್ಲ ಅದಕ್ಕೆ, ಆದರೆ ಅದು ಸತ್ತು ಹೋಯಿತು ಅಂತ ಹೇಳ್ತೇವೆ. ಯಾವುದಕ್ಕೆ ಆಗಿರಬಹುದು ಅಂತ ನೀವು ಗೆಸ್ ಮಾಡಿ ಆನ್ಸರ್ ಮಾಡಿ, ಓಕೆನಾ? ಇವತ್ತು ಎಲ್ರಿಗೆ ಇದು ಸಿಂಪಲ್ ಆಗಿರುವಂಥದ್ದು, ಎಲ್ಲರೂ ಆನ್ಸರ್ ಮಾಡುವರು. ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ಕಾಣಿಸುತ್ತೆ. ಹಾಗೆ ಯಾರು ಬರೋದು ಕಾಣ್ತಾ ಇಲ್ಲ. ಬರ್ತಾರೆ ಹೋಗ್ತಾರೆ ಅಷ್ಟೇ, ಬಿಟ್ಟರೆ ಬೇರೇನಿಲ್ಲ. ಅಂತ ದಯವಿಟ್ಟು ಲೈವಲ್ಲಿ ಜಾಯ್ನ್ ಆಗಿ. ಓಕೆ, ಒಬ್ರು ಯಾರೋ ಲೈವಲ್ಲಿ ಇದ್ದೀರಾ, ಹೊರಗಡೆ ಇದ್ದೀರಿ, ದಯವಿಟ್ಟು ಒಳಗಡೆ ಬಂದು ಹಾಯ್ ಅಂತ ಮೆಸೇಜ್ ಮಾಡಿ. ಹೊರಗಡೆ ಬರೀ ಲೈವನ್ನು ನೋಡ್ತಾ ಇದ್ರೆ ಗೊತ್ತಾಗಲ್ಲ. ಓಕೆ, ಹಾಯ್ ಅಂತ ಮೆಸೇಜ್ ಮಾಡಿ. ಅದರ ಜೊತೆಗೆ ಲೈಕ್ ಕೊಡಬೇಕಿದೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ದಯವಿಟ್ಟು.
ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೋ ಒಬ್ರು ಲೈಕ್ ಕೊಟ್ಟರು, ಹಾಗೇನೆ ಯಾರೊಬ್ರು ಲೈವಲ್ಲಿ ಇದ್ದಾರೆ. ಯಾರನ್ನೋದು ಗೊತ್ತಾಗ್ತಾ ಇಲ್ಲ, ಅದರಲ್ಲಿ ಮೆಸೇಜ್ ಬರ್ತಾ ಇಲ್ಲ, ಬಟ್ ಇದರಲ್ಲಿ ಬರ್ತಾ ಉಂಟು. ಓಕೆ, ನಾಗವೇಣಿ ಆಚಾರ್ಯ ಅವರು ಹಾಯ್ ಅಂತ ಮೆಸೇಜ್ ಮಾಡಿದ್ದಾರೆ. ಓಕೆ, ಇವರು ಹೊಸಬ್ರು ಕಾಣಬೇಕು. ಹಾಯ್ ನಾಗವೇಣಿ ಅವರೇ, ಎಲ್ಲಿ ನಿಮ್ಮ ಊರೆಲ್ಲಿ ಅಂತ ಹೇಳ್ತೀರಾ? ಓಕೆ, ಅದರ ಜೊತೆಗೆ ಶಿವಾನಿ ದೀಕ್ಷಿತ ಆಚಾರ್ಯ ಅವರು ಹಾಯ್ ಅತ್ತಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ನಾದಿನಿ ಅಂತ ಹೇಳಬಹುದು ನಾನು, ಯಾಕಂದರೆ ನನ್ನನ್ನು ಅತ್ತಿಗೆ ಅಂತ ಹೇಳಿದವರನ್ನು ನಾನು ನಾದಿನಿ ಅಂತ ಹೇಳಬೇಕಾಗ್ತದೆ. ಓಕೆ ಶಿವಾನಿ, ಗೊತ್ತಾಯಿತು. ಹೇಗಿದ್ದೀರಾ ಶಿವಾನಿ? ಹಾಗೆಯೇ ಏನು ಸ್ಪೆಷಲ್ ಇತ್ತು ಇವತ್ತು? ಅದೇ ರೀತಿ ಹೇಗಿದ್ದಾಳೆ ಬೇಬಿ? ಜಾಹ್ನವಿ ಎಂತ ಹೆಸರು ಅವಳದು? ಜಾನು ಅಂತ ಕರೆಯುವುದಲ್ವಾ ಶಿವಾನಿ? ಜಾಹ್ನವಿ ಶಿವಾನಿ. ಓಕೆ, ದೀಕ್ಷಿತ್ ಯಾರನ್ನೋದು? ದೀಕ್ಷಿತ್ ಅಲ್ಲ, ಶಿವಾನಿ ವಿಕ್ರಮ್ ಅಲ್ವಾ? ದೀಕ್ಷಿತ್ ಇದೆಯಾ ಹೆಸರು? ಓಕೆ, ಶಿವಾನಿ ಹೇಳ್ತಾ ಇದ್ದಾರೆ ಫೈನ್ ಅಂತ. ಓಕೆ, ಹೌದಾ? ಓಕೆ, ಏನು ಸ್ಪೆಷಲ್ ಇತ್ತು ಇವತ್ತು ಶಿವಾನಿ ಅವರೇ? ಓಕೆ, ಶಿವಾನಿ ನೀವು ಲೈಕ್ ಕೊಟ್ರಾ? ಓಕೆ, ಶಿವಾನಿ ಅವರೇ ಹೇಳ್ತಾ ಇದ್ದಾರೆ ನೀವು ಹೇಗಿದ್ದೀರಾ ಅಂತ. ಶಿವಾನಿ ಅವರೇ, ನಾನು ಚೆನ್ನಾಗಿದ್ದೇನೆ. ವೆಲ್ಕಮ್ ಟು ಲೈವ್. ನೀವು ಇವತ್ತೆಲ್ಲ ಜಾಯ್ನ್ ಆಗಿದ್ದು ನಮ್ಮ ಲೈವಿಗೆ. ಇನ್ನು ಪ್ರತಿಯೊಂದು ಸಲನೂ ನೀವು ಮರೆಯದೆ ನಮ್ಮ ಲೈವಲ್ಲಿ ಜಾಯ್ನ್ ಆಗಬೇಕು. ಅದರ ಜೊತೆಗೆ ಮೆಸೇಜ್ ಮಾತಾಡ್ತಾ ಇರಬೇಕು. ಆ್ಯಂಡ್ ನಾನೊಂದು ಎಲ್ರಿಗೊಂದು ಕ್ವೆಶನ್ ಕೇಳ್ತೇನೆ. ನಿಮಗೆ ಇವಾಗ ಲೇಟಾಗಿ ನೀವು ಜಾಯ್ನ್ ಆಗಿದ್ದರೆ ನಿಮ್ಗೆ ಇನ್ನೊಂದು ಸಲ ನಾನು ಹೇಳ್ತೇನೆ. ಏನು ಗೊತ್ತಾ, ಜೀವನನೂ ಇರಲ್ಲ, ಆದರೆ ಅದು ಸತ್ತು ಹೋಯಿತು ಅಂತ ನಾವು ಹೇಳ್ತೇವೆ. ಆದರೆ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ. ಓಕೆ, ಶಿವಾನಿ ಅವರು ಓಕೆ ಡನ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಡನ್ ಶಿವಾನಿ ಅವರೇ, ಓಕೆ ಡನ್ ಅಂತ ಹೇಳಿ ನೀವು ಲೈವಿಂದ ಹೊರಗಡೆ ಹೋಗಬೇಡಿ, ಲೈವಲ್ಲೇ ಇರಿ, ನಾವು ಮಾತಾಡ್ತಾ ಇರುವ. ಅದೇ ರೀತಿ ಜಾನು ಏನು ಮಾಡ್ತಿದ್ದಾಳೆ ಪುಟ್ಟಿ? ಹಾಗೇನೇ ಸ್ಕ್ರೀನ್ ಮೇಲೆ ಮೆಸೇಜ್ ಬರ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಬಟ್ ಓಕೆ, ವಿಕ್ರಮ್ ಏನು ಮಾಡ್ತಿದ್ದಾರೆ? ವಿಕ್ರಮಲ್ಲಿ ಇವರೇ ಶಿವಾನಿ, ವಿಕ್ರಮಲ್ಲಿ ಹೇಳಿ ಜಾಯಿನ್ ಆಗಲಿಕ್ಕೆ ಲೈವಲ್ಲಿ, ಅದೇ ರೀತಿ ಮೆಸೇಜ್ ಮಾಡಲಿಕ್ಕೆ ಹೇಳಿ. ಆಟ ಆಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಶಿವಾನಿ ಅವರು. ಯಾರು? ಇವಳು ಜಾನು ಆಟ ಆಡ್ತಿದ್ದಾಳಾ? ಲೈವಲ್ಲಿ ಮೆಸೇಜ್ ಮಾಡಲಿಕ್ಕೆ ಬಿಡ್ತಾಳಾ? ಓಕೆ, ನಮ್ಮ ಲೈವಲ್ಲಿ 4 ಜನ ಜಾಯಿನ್ ಆದರು, 2 ಲೈಕ್ ಬಂತು. ಅದೇ ರೀತಿ ನೋಡ್ತಿರುವಂತಹ ಹೊಸಬ್ರಾಗಿದ್ದರೆ ಇನ್ನೊಂದ್ಸಲ ನಾನು ಕ್ವೆಶನ್ ಕೇಳ್ತೇನೆ. ಏನು ಗೊತ್ತಾ, ಜೀವ ಇರಲ್ಲ, ಜೀವನನೂ ಇರಲ್ಲ, ಆದರೆ ಸತ್ತೋಯ್ತು ಅಂತ ಹೇಳ್ತೇವೆ ಯಾವುದಕ್ಕೆ ಅಂತ. ಓಕೆ, ಶಿವಾನಿ ಆಚಾರ್ಯ ಅವರು ಹೇಳ್ತಾ ಇದ್ದಾರೆ ಅವರು ಭಜನೆಗೆ ಹೋಗಿದ್ದಾರೆ. ಓಕೆ, ಎಲ್ಲಿ ಭಜನೆಗೆ ಹೋಗಿದ್ದಾರೆ? ಕುಣಿಕೆ ಭಜನೆಯಾ ವಿಕ್ರಮಿದ್ದು? ಕುಣಿಕೆ ಭಜನೆಗೆ ಏನಾದರೂ ಸೇರಿದಾರಾ? ಅದೇ ರೀತಿ ಶಿವಾನಿ ಲೈಕ್ ಕೊಟ್ರ ನೀವು? 2 ಲೈಕ್ ಬಂದಿದೆ. ಶಿವಾನಿ ಕಾಣಬೇಕು. ಮೆಸೇಜ್ ಬರ್ತಾ ಇಲ್ಲ ಇದರಲ್ಲಿ. ಶಿವನ್, ದಯವಿಟ್ಟು ಲೈವಿಂದ ಹೊರಗಡೆ ಹೋಗಬೇಡಿ, ಮೆಸೇಜ್ ಮಾಡ್ತಾ ಇರಿ. ಅಷ್ಟೇ ನೀವು ಆನ್ಸರ್ ಮಾಡ್ತಿದ್ದೀರಿ ಹೊರತು ನಾನು ಕೇಳಿದ ಕ್ವೆಶನ್ಗೆ ನೀವು ಆನ್ಸರ್ ಮಾಡ್ತಾ ಇಲ್ಲ ಅಲ್ವಾ? ಯಾಕೆ, ತುಂಬ ಟಫ್ ಇದೆಯಾ? ಇಲ್ಲ, ತುಂಬ ಸಿಂಪಲ್ ಆಗಿರುವಂಥದ್ದೇ. ಯಾರು ಕೂಡ ಇದಕ್ಕೆ ಆನ್ಸರ್ ಮಾಡುವರು, ನೀವು ಸರಿಯಾಗಿ ಗೆಸ್ ಮಾಡಿ. ಕ್ಲೂ ಕೊಡ್ತೇನೆ. ಏನು ಗೊತ್ತಾ, ಅದು ಪ್ರಾಣಿನೂ ಅಲ್ಲ, ಪಕ್ಷಿಯೂ ಅಲ್ಲ, ಏನಾಗಿರಬಹುದು ಅನ್ನೋದನ್ನ ಗೆಸ್ ಮಾಡಿ. ಪ್ರಾಣಿ ಕೂಡ ಅಲ್ಲ, ಪಕ್ಷಿ. ಓಕೆ, ಶಿವಾನಿ ಹೇಳ್ತಾ ಇದ್ದಾರೆ ಕ್ವೆಶನ್ ಗೊತ್ತಾಗಿಲ್ಲ. ಇನ್ನೊಂದ್ಸಲ ಹೇಳ್ತೇನೆ ಶಿವಾನಿ ಅವರೇ, ದಯವಿಟ್ಟು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಜೀವ ಇರಲ್ಲ, ಅದಕ್ಕೆ ಜೀವನನೂ ಇರಲ್ಲ. ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಜೀವ ಕೂಡ ಇರಲ್ಲ, ಜೀವನನೂ ಇರಲ್ಲ ಅದಕ್ಕೇನು. ಆದರೆ ಅದನ್ನು ನಾವು ಸತ್ತು ಹೋಯ್ತು ಅಂತ ಹೇಳ್ತೇವೆ. ಅದೇನಾಗಿರಬಹುದು? ಆದರೆ ನಾವು ಹೇಳ್ತೇವೆ ಅದಕ್ಕೇನಾದರೂ ಅದರಿಂದ ಏನಾದರೂ ಪ್ರಾಬ್ಲಮ್ ಆದರೆ, ಅದು ಮಾತಾಡದೇ ಇದ್ದರೆ
ಅದಕ್ಕೇನಾದರೂ ಉಸಿರು ಏನು ಇಲ್ಲ, ಆದರೂ ನಾವು ಅದಕ್ಕೇನಾದರೂ ಅದು ಸುಮ್ಮನೆ ಮಾತಾಡದೇ ಇದ್ದ ತಕ್ಷಣ ನಾವು ಅದನ್ನು ಸತ್ತು ಹೋಯ್ತು ಅಂತ ಹೇಳ್ತೇವೆ. ಅದೇನಾಗಿರಬಹುದು ಅಂತ ನೀವು ಆನ್ಸರ್ ಮಾಡಬೇಕು. ಓಕೆ, 4 ಜನ ಲೈವಲ್ಲಿ ಇದ್ದಾರೆ, ಬಟ್ ಓಕೆ ಇವಾಗ 3 ಲೈಕ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಶಿವಾನಿ ಅವರು ಕೊಟ್ಟಿರಬಹುದು, ನಾಗವೇಣಿ ಅವರು ಕೊಟ್ಟಿರಬಹುದು. ಅದೇ ರೀತಿ ಇವಾಗ 5 ಜನ ಲೈವಲ್ಲಿ ಇದ್ದೀರಲ್ಲ, ದಯವಿಟ್ಟು ನಾನು ಕೇಳಿದ ಕ್ವೆಶನ್ಗೆ ಆನ್ಸರ್ ಮಾಡಿ. ಓಕೆ, ಶಿವಾನಿ ಅವರು ಹೇಳ್ತಿದ್ದಾರೆ ಥಿಂಕ್ ಮಾಡ್ತೇನೆ, ವೆಯ್ಟ್ ಅಂತ. ಓಕೆ, ವೆಯ್ಟ್ ಅಂತ ಹೇಳಿ ಯಾವುದ್ರಲ್ಲೂ ಸರ್ಚ್ ಮಾಡಲಿಕ್ಕೆ ಹೋಗಬೇಡಿ ಶಿವಾನಿ ಅವರೇ, ದಯವಿಟ್ಟು ನೀವೇ ಆನ್ಸರ್ ಮಾಡಿ, ಏನಾಗಲ್ಲ. ಓಕೆ, ಥಿಂಕ್ ಮಾಡ್ತಾ ಇದ್ದಾರೆ ಶಿವಾನಿ ಅವರು. ಓಕೆ, ನಮ್ಮ ಲೈವಲ್ಲಿ 5 ಜನ ಜಾಯ್ನ್ ಆಗಿದ್ದಾರೆ, ಬಟ್ ನಮಗೆ 3 ಮಾತ್ರ ಲೈಕ್ ಇಲ್ಲಿ ಬಂದು ರೀಚ್ ಆಗಿದೆ. ದಯವಿಟ್ಟು ಎಲ್ಲರೂ ಲೈಕ್ ಕೊಡಿ, ಡಬಲ್ ಕ್ಲಿಕ್ ಮಾಡಿ ಅಲ್ಲಿ ಸ್ಕ್ರೀನ್ ಮೇಲೆ. ಅದಕ್ಕೇನು ಹಣ ಕೊಡಲಿಕ್ಕಿಲ್ಲಲ್ಲ, ಯಾಕೆ ಹಿಂದೆ ಮುಂದೆ ನೋಡ್ತೀರಾ? ದಯವಿಟ್ಟು ಬೇಜಾರು ಮಾಡಬೇಡಿ, ನಾನು ತಮಾಷೆಗೆ ಹೇಳಿದೆ. ಹಿಂದೆ ಮುಂದೆ ಯಾರು ನೋಡಬೇಡಿ, ನೀವು ಲೈಕ್ ಕೊಡಿ, ಓಕೆನಾ? ಡಬಲ್ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಟ್ಟರೆ ಆಯಿತು, ಅವಾಗ ಇಲ್ಲಿ ನಿಮ್ಮ ಲೈಕ್ ಬಂದು ಇಲ್ಲಿ ಬಂದು ರೀಚ್ ಆಗ್ತದೆ. ಅದೇ ರೀತಿ ಹೊಸಬ್ರಾಗಿದ್ದರೆ, ಹೊಸಬ್ರು ಇವಾಗ ಜಾಯಿನ್ ಆಗಿದ್ದರೆ ನಮ್ಮ ಲೈವಲ್ಲಿ, ಇನ್ನೊಂದ್ಸಲ ನಾನೊಂದು ಕ್ವೆಶನ್ಗೆ ಹೇಳ್ತೇನೆ. ಏನಂದರೆ, ಜೀವ ಇರಲ್ಲ, ಜೀವನನೂ ಇರಲ್ಲ, ಆದರೆ ಸತ್ತು ಹೋಯ್ತು ಅಂತ ನಾವು ಹೇಳ್ತೇವೆ. ಅದು ಏನಾಗಿರಬಹುದು ಅಂತ ಒಂದು ಕ್ಲೂ ಕೊಡ್ತೇನೆ, ಅದೊಂದು ವಸ್ತು ಅಂತ ಹೇಳಬಹುದು, ಓಕೆನಾ? ನಾನಿದು ಕ್ಲೂ ಕೊಡೋದು ಯಾಕಂದರೆ ಇನ್ನೂ ಸ್ವಲ್ಪ ಟೈಮ್ ಇರೋದಲ್ವಾ ಲೈವ್ ಎಂಡ್ ಆಗಲಿಕ್ಕೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ಲೂ ಕೊಡ್ತಾ ಇದ್ದೇನೆ. ಯಾರ್ದು ಆನ್ಸರ್ ಬರ್ತಾ ಇಲ್ಲ. ಅದೇ ರೀತಿ ಇವಾಗ 3 ಲೈವಲ್ಲಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ 4 ಲೈಕ್ ಬಂದಿದೆ ಇಲ್ಲಿಗೆ. ಅದೇ ರೀತಿ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ. ಯಾರೆಲ್ಲ ನೋಡ್ತಾ ಇದ್ದೀರಿ ಕೈ ಮೇಲೆ ಎತ್ತಿ ಅಂದ ತಕ್ಷಣ ಕೈ ಮೇಲೆ ಹೇಗಪ್ಪ ಎತ್ತುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸ್ಕೂಲಲ್ಲೆಲ್ಲ ಟೀಚರ್ಸ್ ಎಲ್ಲ ಹಾಗೆ ಹೇಳೋದಲ್ವಾ, ಯಾರಿಗೆಲ್ಲ ಆನ್ಸರ್ ಗೊತ್ತುಂಟು ಕೈ ಮೇಲೆ ಎತ್ತಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾನಿಲ್ಲಿ ಹೇಳಿದೆ ಅಷ್ಟೇ. ಯಾಕಂದರೆ ನೀವು ನನಗೇನು ಕಾಣಲ್ಲ, ಆದರೆ ನಿಮ್ಮ ಮೆಸೇಜ್ ನೀವು ಬಂದ ಹಾಗೆ ಆಗ್ತದೆ. ನಮ್ಮ ಮನೆಗೆ ಬಂದಂತಹ ಅತಿಥಿಗಳು ಇವಾಗ 4 ಜನ ಇದ್ದಾರೆ, ಜಾಸ್ತಿ ಅಂದರೆ 5 ಜನ ಬಂದಿದ್ದರು, ಇವಾಗ 4 ಜನ ನಮ್ಮ ಮನೆಯೊಳಗೆ ಬಂದು ಕೂತಿದ್ದಾರೆ. ದಯವಿಟ್ಟು ಯಾರು ಮಾತಾಡ್ತಾ ಇಲ್ಲಲ್ಲ, ಬಂದ ನೆಂಟರು ಮಾತಾಡ್ತಾ ಇಲ್ಲ. ಶಿವಾನಿ, ಓಕೆ, ನಾಗವೇಣಿ ಅವರು ಕೈ ಮೇಲೆ ಎತ್ತಿದ್ದಾರೆ. ನಾಗವೇಣಿ ಅವರೇ, ಎಲ್ಲಿ ಯಾವ ಬೆಂಚಲ್ಲಿ ಕೂತಿದ್ದೀರೋ? ಲಾಸ್ಟಲ್ಲಿ ಕೂತಿದ್ದೀರಾ, ಫಸ್ಟಲ್ಲಿ ಕೂತಿದ್ದೀರಾ? ಅದೇ ರೀತಿ ಶಿವಾನಿ ಅವರು ಹೇಳ್ತಾ ಇದ್ದಾರೆ ಆನ್ಸರ್ ಬೆಂಕಿ ಕಡ್ಡಿ ಆಗಿರಬಹುದಾ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜವಾಗ್ಲೂ ಅದಲ್ಲ ಆನ್ಸರ್, ಆದರೆ ನೀವು ಹೇಳೋದು ಹೌದು. ನನಗೆ ಕೂಡ ನೆನಪುಂಟು, ಒಂದು ಟೈಮಲ್ಲಿ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಕೂಡ, ಎಂಚಿನ ಏತ್ ಉರ್ತುಂಡಲ ನೆನ್ನು ಒರೆತುಂಡಲ ಆಯ್ತಾ, ಮರ್ದುಗೆ ಒರೆತುಂಡಲ ಅಂದು ದಾದ ಮರಂದು ಸೈತೋಂಡ ಅಂತ ಹೇಳ್ತಾರೆ ಕಡ್ಡಿಯನ್ನು. ಅದಲ್ಲ ಶಿವಾನಿ ಇವರೇ, ಯಾರಪ್ಪ ಶಿವಾನಿ ಅವರೇ, ಅದಲ್ಲ ಆನ್ಸರ್, ಅದಲ್ಲ. ಸರಿ ಗೆಸ್ ಮಾಡಿ. ಓಕೆ, ನೀವು ಕೊಟ್ಟಿದ್ದೀರಿ. ಅದು ಮಾತ್ರ ಹೇಗೆ ಆಗ್ತದೆ ಬೆಂಕಿ ಕಡ್ಡಿಗೆ? ಆಗುದಿಲ್ಲ ಅಲ್ಲ. ಓಕೆ, ನಾಗವೇಣಿಯವರು ಹೇಳ್ತಿದ್ದಾರೆ ಬೆಂಕಿಯಾ ಅಂತ. ಅವರು ಕೂಡ ಹೇಳೋದ್ರಲ್ಲಿ ಅರ್ಥ ಉಂಟು, ಆದರೆ ಆನ್ಸರ್ ಇಬ್ಬರು ಕೂಡ ಕೊಟ್ಟಿದ್ದೀರಿ. ಅದು ಯಾರ್ದು ರೈಟ್ ಆನ್ಸರ್ ಅಂತ ಇವಾಗ ಹೇಳುದಿಲ್ಲ. ನೀವು ಒಂದೊಂದು ಆನ್ಸರ್ ಕೊಟ್ಟಿದ್ದೀರಿ. ಓಕೆ, ಇನ್ನು ಅದು ಸರಿಯಾ ತಪ್ಪ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಬೆಂಕಿ ಅಂತ ಹೇಳ್ತಿದ್ದಾರೆ ನಾಗವೇಣಿ ಅವರು. ಓಕೆ, ಬೆಂಕಿ ಅಂತ ಯಾಕೆ ಹೇಳಿದ್ರಿ ನಾಗವೇಣಿ ಅವರೇ? ನಾಗವೇಣಿ ಅವರು ಎಲ್ಲಿಂದ, ನಿಮ್ಮ ಊರು ಎಲ್ಲಿಂದ ಹೇಳ್ತೀರಾ? ಹಾಗೆ ಎಲ್ಲರೂ ಅಲ್ಲ ಅತ್ತಿಗೆ ಅಂತ ಹೇಳಿದ್ರು ಶಿವಾನಿ. ಯಾವ ಶಿವಾನಿ ಅಂತ ಯಾರಿಗೆ ಗೊತ್ತು ಅಲ್ವಾ? ಶಿವಾನಿ ಅವರೇ, ನಿಮ್ಮೂರು ಎಲ್ಲಿಂದ ಹೇಳ್ತೀರಾ? ಓಕೆ, ನಾಗವೇಣಿ ಅವರು ಹೇಳ್ತಿದ್ದಾರೆ ನೀವು ಹೇಳಿದ ಹಾಗೇನೆ ಹೇಳ್ತೇವೆ ಅಂತ. ಯಾವುದಕ್ಕೆ? ಬೆಂಕಿ ಕಡ್ಡಿಗ? ನಾಗವೇಣಿ ಅವರು ಹೇಳ್ತಾರೆ ಓಕೆ, ಸುಲ್ತಾನ್ ಬತ್ತೇರಿಯಿಂದ. ಓಕೆ, ಸುಲ್ತಾನ್ ಬತ್ತೇರಿಯಲ್ಲಿ ಬೋಟಲ್ಲೆಲ್ಲ ಹೋಗ್ಲಿಕ್ಕೆ ಉಂಟಲ್ಲ, ಅಲ್ಲಿ ಬೀಚ್ ಎಲ್ಲ ಉಂಟಲ್ಲ.
ಹೌದು ಹೌದು, ಗೊತ್ತಾಯ್ತು. ಸುಲ್ತಾನ್ ಬತ್ತೇರಿ ಅಂದರೆ ಅವರಲ್ಲ, ಬೋಳಾರಲ್ಲ. ಹ್ಞೂ, ಸುಲ್ತಾನ್ ಬತ್ತೇರಿ. ಓಕೆ, ನಾಗವೇಣಿ ಅವರು ಹೇಳ್ತಿದ್ದಾರೆ ಬೆಂಕಿಗೆ ಅಂತ. ಬೆಂಕಿಗೆ ಅಂದು ಮಾರೆ ಸೂ ಪೊತ್ತಂಡಲ್ಲ ಒಂಜಿ ಪೊತ್ತುನೆ ಸೈತ್ತೆ ಪೋಂಡು ಸೂ. ಓ ಅಂಚಿ ಪೋಣ ಸೂ ಸೈತ್ತೆ ಉಂಡು. ಹಾಗೆ ಅವತ್ತು ಹೇಳ್ಬಾರ್ದಪ್ಪ, ಬೆಂಕಿ ಅಂದರೆ ದೇವರಲ್ಲ. ಹೌದು, ಮುಂಚೆ ಎಲ್ಲ ಹಾಗೆ ಒಟ್ಟಾರೆ ಹೇಳ್ತಾ ಇದ್ದಾರೆ. ಓಕೆ, ನಾಗವೇಣಿ ಶಿವಾನಿ ಅವರು ಹೇಳ್ತಾ ಇದ್ದಾರೆ ಸಜಿಪ ಮೂಡದಿಂದ. ಓಕೆ, ಗೊತ್ತಾಯ್ತು ಶಿವಾನಿ ಅವರೇ, ನೀವೇ ಅನ್ನೋದು ಕನ್ಫರ್ಮ್ ಆಯಿತು. ಶಿವಾನಿ ಮತ್ತು ವಿಕ್ರಮ್ ಅಲ್ವಾ? ವಿಕ್ರಮ್ಗೆ ಇನ್ನೊಂದು ಹೆಸರು ಇದೆಯಾ, ದೀಕ್ಷಿತ್ ಅಂತ. ಓಕೆ, ನಾಗವೇಣಿ ಅವರು ಹೇಳ್ತಿದ್ದಾರೆ ಎಸ್ ಎಸ್ ಅಂತ, ಯಾವುದಕ್ಕೆ? ಬೆಂಕಿಗೆ. ನೋಡುವ, ಇವಾಗ ಇವರು ಶಿವಾನಿ ಅವರು ಹೇಳ್ತಿದ್ದಾರೆ ಬೆಂಕಿ ಕಡ್ಡಿಯ ಅಂತ. ನಾಗವೇಣಿಯವರು ಕೇಳ್ತಿದ್ದಾರೆ ಬೆಂಕಿಯ ಅಂತ. ಓಕೆ, ಬೆಂಕಿ ಕಡ್ಡಿ ಒಬ್ರು ಹೇಳಿದ್ರು, ಬೆಂಕಿ ಅಂತ ಒಬ್ರು ಹೇಳಿದ್ರು. ಓಕೆ, ನಮ್ಮ ಲೈವಲ್ಲಿ ಇವಾಗ 4 ಜನ ಇದ್ದಾರೆ. ದಯವಿಟ್ಟು ನೀವು ಹೊಸಬ್ರಾಗಿದ್ದರೆ ನಾನು ಕೇಳಿದಂತಹ ಕ್ವೆಶನ್ಗೆ ಆನ್ಸರ್ ಮಾಡಿ. 4 ಲೈಕ್ ಬಂದಿದೆ. ಸಬ್ಸ್ಕ್ರೈಬ್ ಮಾಡಿರುವರು. ಓಕೆ, ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನನ್ನ ಹಸ್ಬೆಂಡ್ ಕೇಳ್ತಾ ಇದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡಿದಾರಾ ಇಲ್ವಾ ಅಂತ. ಓಕೆ, ಇವಾಗ ಯಾಕಂದರೆ ಯೂಟ್ಯೂಬರ್ ನನ್ನ ಹಸ್ಬೆಂಡ್ ಅಂತ ಹೇಳ್ಬೋದು, ನಾನಿಲ್ಲ ಯಾವುದರಲ್ಲಿ ಕೂಡ, ಅವರೇ ಮಾಡ್ತಾ ಇದ್ದಾರೆ. ಲೈವಲ್ಲಿ ಮಾತ್ರ ನಾನು, ಲೈವಿಗೆ ಅವರು ಬರೋದಿಲ್ಲ, ನೀನೇ ಮಾಡು ಅಂತ ನನಗೆಲ್ಲ ಸಪೋರ್ಟ್ ಮಾಡಿ ಬಿಡ್ತಾರೆ. ಎಂತೆಲ್ಲ ಬೇಕು ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಬರೀ ನಾನು ಮಾತಾಡೋದು ಮಾತ್ರ ಅಷ್ಟೇ, ಮತ್ತೆಲ್ಲ ಹೆಲ್ಪ್ ನನ್ನ ಹಸ್ಬೆಂಡ್ ಮಾಡ್ತಾರೆ. ಇಲ್ಲಿ ಅಂದರೆ ಸ್ಟ್ಯಾಂಡ್ ಮೇಲೆ ಮೊಬೈಲೆಲ್ಲ ಇಟ್ಟು ಅಲ್ಲಿ ಸ್ಕ್ರೀನ್ ಹತ್ರ ಕಾಣಿಸ್ತಾ ಇದೆ ಎಲ್ಲ ವಾಸನ. ಓಕೆ, ಶಿವಾನಿ ಅವರು ಹೇಳ್ತಿದ್ದಾರೆ ಆನ್ಸರ್ ಹೇಳಿ ಪ್ಲೀಸ್ ಅಂತ. ಶಿವಾನಿ ಅವರೇ ವೆಯ್ಟ್, ನಾನು ಲಾಸ್ಟಲ್ಲಿ ಆನ್ಸರ್ ಹೇಳ್ತೇನೆ. ದಯವಿಟ್ಟು ನೀವು ಲೈವಿಂದ ಹೊರಗಡೆ ಹೋಗಬೇಡಿ, ಲೈವಲ್ಲೇ ಇರಿ. ಓಕೆ, ಹಾಗೆಯೇ ಜಾನು ಎಲ್ಲಿದ್ದಾಳೆ? ಆಟ ಆಡಿ ಆಯ್ತಾ ಅವಳದ್ದು? ಊಟ ಮಾಡಿ ಆಯ್ತಾ ಜಾನದ್ದು? ನಾಗವೇಣಿ ಅವರೇ, ಏನು ಸ್ಪೆಷಲ್ ಇತ್ತು ಇವತ್ತು? ಏನು ಪದಾರ್ಥ ಮಾಡಿದ್ದಾರೆ ನಿಮ್ಮ ಅತ್ತೆ? ಏನು ಸ್ಪೆಷಲ್? ಲತಕ್ಕ ಎಲ್ಲಿದ್ದಾರೆ? ನಾಗವೇಣಿ ಅವರೇ, ನಿಮ್ಮ ಅತ್ತೆ ಎಲ್ಲಿದ್ದಾರೆ? ನಮ್ಮ ಲತಕ್ಕ ಇಲ್ಲದೆ ತುಂಬ ಬೋರ್ ಅನ್ನಿಸ್ತಾ ಉಂಟು ಅಲ್ಲ. ನಂಗೆ ಖುಷಿ ಆಗ್ತಾ ಉಂಟು, ನೀವೆಲ್ಲ ನಮ್ಮ ಮನೆಗೆ ಬಂದಂತಹ ಅತಿಥಿಗಳೇ. ಆದರೆ ಇವರು ಎಂತ ಹೇಳ್ತಾರೆ ಅಂದರೆ ಗೌರವ ನಟಿ ಅಂತ ಹೇಳ್ತಾರೆ ಯಾವುದರಲ್ಲಿ, ಫಿಲ್ಮಲ್ಲಿ. ಅದೇ ರೀತಿ ಗೌರವ ನಟಿಯಾಗಿ ನಮ್ಮ ಲತಕ್ಕ ಅವರು ಇಲ್ಲಲ್ವಾ, ಎಲ್ಲಿ ಹೋದರು? ಲತಕ್ಕ ನಾನು ಕೇಳಿದೆ ಹೇಳಿ ನಾಗವೇಣಿ ಅವರೇ, ಅವರು ಬ್ಯುಸಿ ಇರಬಹುದು, ಆದರೂ ಅದರ ಜೊತೆಗೆ ಲೈವಲ್ಲಿ ಜಾಯಿನ್ ಆಗಲಿ. ಎಲ್ಲಿಯಾದರೂ ಹೋಗಿದ್ದಾರಾ ಏನು? ಅದೇ ರೀತಿ ಶಿವಾನಿ ಹೇಳ್ತಾ ಇದ್ದಾರೆ ಆನ್ಸರ್ ಹೇಳಿ. ಹೌದು, ಓಕೆ, ಲಾಸ್ಟಲ್ಲಿ ಹೇಳ್ತೇನೆ ನಾನು. ಓಕೆ, ನಮಗೆ ಇವಾಗ ಲೈವಲ್ಲಿ 3 ಇದ್ದಾರೆ. ಓಕೆ, ನಾಗವೇಣಿ ಅವರು ಹೇಳ್ತಿದ್ದಾರೆ ಓಕೆ ಅಂತ. ಓಕೆ, ಲೈವಿಂದ ಹೊರಗಡೆ ಹೋಗಬೇಡಿ. ಏನು ಬ್ಯುಸಿ ಇದ್ದೀರಾ ನಾಗವೇಣಿ ಅವರೇ? ಇಲ್ಲ ಅಲ್ವಾ? ಇವರೆಲ್ಲಿ ಹೋದರು? ಶಿವಾನಿ ಅವರು ಎಲ್ಲಿ ಹೋದರು? ಟಿ ವಿ ನೋಡ್ತಾ ಇದ್ದೀರಾ? ಯಾರಾದರೂ ಸೀರಿಯಲ್ ನೋಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಸೀರಿಯಲ್ ಎಲ್ಲ ಮತ್ತೆ ನೋಡಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಲೈವನ್ನು ಎಂಡ್ ಮಾಡಲಿಕ್ಕಿದ್ದೇವೆ. ಓಕೆ, ನಾಗವೇಣಿ ಅವರು ಹೇಳ್ತಿದ್ದಾರೆ ಪಲಾವಿಗೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಪಲಾವ್ ಮಾಡೋದು? ಅದೇನು ಊಟ ಮಾಡಲಿಕ್ಕಿಲ್ಲ ಅಂತೆಯಾ? ನಾಗವೇಣಿ ಅವರು ಹೇಳ್ತಿದ್ದಾರೆ ಅತ್ತೆ ಬ್ಯುಸಿ ಅಂತ ಅಲ್ವಾ? ಓಕೆ ಪಾಪ, ಯಾಕೆ ಇವಾಗೇನು ಪಲಾವ್ ಮಾಡೋದು? ಇವತ್ತು ಎಲ್ರಿಗೂ ಊಟ ಇಲ್ವಾ? ಪಲಾವ್ ತಿಂದು ಮಲಗೋದಾ? ಓಕೆ, ನಾಗವೇಣಿ ಅವರೇ ಭರತಿ ಎಂತ ಮಾಡ್ತಿದ್ದಾರೆ? ನಾಗವೇಣಿ ಅವರೇ ಹೇಳ್ತಿದ್ದಾರೆ ಮಾರ್ನಿಂಗಿಗೆ. ಓಕೆ, ಮಾರ್ನಿಂಗಿಗೆ ಅಂದರೆ ಇವಾಗ ಎಲ್ಲ ಕಟಿಂಗ್ ಮಾಡಿ ಇಡುದಾ? ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಡುದಾ ಅವರು ರೆಡಿ ಮಾಡೋದಂದರೆ? ಓಕೆ, ಏನೆಲ್ಲ ಹಾಕ್ತಾರೆ ಅದಕ್ಕೆ? ನಾಳೆ ಸಂಡೇ ಅಲ್ವಾ? ನಾಳೆ ಅವ್ರು ಯಾಕೆ ಈಗಲೇ ಎಲ್ಲ ರೆಡಿ ಮಾಡೋದು? ನಾಳೆ ನಿಮಗೆ ಡ್ಯೂಟಿ ಇದೆಯಾ ನಾಗವೇಣಿ ಅವರು? ಇಲ್ಲ ಅಲ್ವಾ? ನಮ್ಮ ನಾಗವೇಣಿಯವರು ಎಲ್ಲರಲ್ಲಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ನಾಗವೇಣಿಯವರಿದ್ದಾರಲ್ಲ, ಅವರು ನಮ್ಮ ಇಲ್ಲಿ ದೇರಳಕಟ್ಟೆದ್ದು ಯಾವುದು KS ಹೆಗ್ಡೆ ಅಲ್ಲ, KS ಹೆಗ್ಡೆ ಹಾಸ್ಪಿಟಲಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ ನಾಗವೇಣಿಯವರು. ನನಗೆ ಇದರಲ್ಲಿ ಮೆಸೇಜ್ ಬರೋದು ಬಿಡು.
ಓಕೆ, ನಾಗವೇಣಿಯವರು ಹೇಳ್ತಾ ಇದ್ದಾರೆ ಹಸ್ಬೆಂಡಿಗೆ ಡ್ಯೂಟಿ ಇದೆ ಅಂತ. ಓ ಹೌದಾ, ಯಾವಾಗ, ನಾಳೆಯಾ? ಅದಕ್ಕೆ ಬೇಗ ಬೇಗ ಮಾಡೋದು. ಎಷ್ಟೊತ್ತಿಗೆ ಹೋಗ್ತಾರೆ ಭರತ್ ಡ್ಯೂಟಿಗೆ? ಶಿವಾನಿ ಅವ್ರು ಎಲ್ಲಿ ಹೋದ್ರು? ಜಾನುಗೆ ಊಟ ಕೊಡ್ಲಿಕ್ಕೆ ಹೋದ್ರಾ? ಹಾಗೆ ನಾಗವೇಣಿ ಅವರೇ ಹೇಳಿ. ನಾಗವೇಣಿ ಅಲ್ಲ, ನಮ್ಮ ಭವ್ಯ ಅಂತ. ಅವರಿಗೆ ಎರಡು ಹೆಸರು ಇದೆ, ನಾಗವೇಣಿ ಕೂಡ ಇದೆ, ಭವ್ಯ ಅಂತ ಇದೆ. ಅವಾಗ ನಾಗವೇಣಿ ಅವರೇ, ಅತ್ತೆದು ಎಲ್ಲ ರೆಡಿ ಮಾಡಿ, ಆದರೆ ದಯವಿಟ್ಟು ನಮ್ಮ ಲೈವ್ ಸ್ವಲ್ಪ ಹೊತ್ತು ಉಂಟಂತೆ, ಲೈವ್ಗೆ ಜಾಯ್ನ್ ಆಗಲಿಕ್ಕೆ ಹೇಳಿ, ಓಕೆನಾ? ಅದೇ ರೀತಿ ಏನು ಸ್ಪೆಷಲ್ ಇತ್ತು ಇವತ್ತು ಮಧ್ಯಾಹ್ನಕ್ಕೆ? ಓಕೆ, ನಮ್ಮ ಲೈವಲ್ಲಿ ಇವಾಗ 5 ಜನ ಇದ್ದಾರೆ. ಯಾರನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಹೊಸಬ್ರಾಗಿದ್ರೆ ಹಾಯ್ ಅಂತ ಮೆಸೇಜ್ ಮಾಡಿ. ಆ್ಯಂಡ್ ನಾನಿವತ್ತು ಎಲ್ರಿಗೊಂದು ಕ್ವೆಶನ್ ಕೇಳಿದ್ದೇನೆ. ಜೀವ ಇರಲ್ಲ, ಜೀವನನೂ ಇರಲ್ಲ, ಆದರೆ ಅದು ಸತ್ತು ಹೋಯಿತು ಅಂತ ನಾವು ಹೇಳ್ತೇವೆ, ಯಾವುದಕ್ಕೆ ಆಗಿರಬಹುದು ಅಂತ ಇಬ್ಬರು ಒಂದೊಂದು ಆನ್ಸರ್ ಕೊಟ್ಟರು. ಓಕೆ, ನೀವು ಹೊಸಬ್ರಾಗಿದ್ರೆ ನೀವು ಕೂಡ ಆನ್ಸರ್ ಮಾಡಿ. ಅವಾಗೆ ಶಿವಾನಿ ಅವರು ಹೇಳ್ತಿದ್ದಾರೆ ಮಹಾನ್ ಏನು ಮಾಡ್ತಿದ್ದಾನೆ ಅಂತ. ಮಹಾನ್ ಅಂದರೆ ನಾನು ಇವಾಗ ಲೈವ್ ಸ್ಟಾರ್ಟ್ ಮಾಡಿ ಸಾಧಾರಣ ಅರ್ಧ ಗಂಟೆ ಆಯಿತು. ಹಾಗಾಗಿ ಇಷ್ಟು ಹೊತ್ತು ಸುಮ್ಮನೆ ಹೊರಳಾಡಿಕೊಂಡಿದ್ದ ಅವನಷ್ಟಕ್ಕೆ. ಈಗ ಅವನಿಗೆ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಉಂಟು. ಅದಕ್ಕೆ ಇಲ್ಲಿ ಸ್ವಲ್ಪ ಮೊಬೈಲ್ ಇಟ್ಟ ಸ್ಟ್ಯಾಂಡನ್ನೆಲ್ಲ ಆಚೆ ಚಾಲುಗಾಡಿಸೋದು, ಅದರ ಜೊತೆಗೆ ನಾನು ಕಮೆಂಟ್ ಓದ್ತಾ ಇದ್ದೇನಲ್ಲ, ಅದನ್ನು ಕೂಡ, ಆ ಮೊಬೈಲನ್ನು ಕೂಡ ತಕೊಳ್ತಾ ಇದ್ದಾನೆ. ಹಾಗಾಗಿ ತುಂಬ ಉಪದ್ರ ಮಾಡ್ತಾ ಇದ್ದಾನೆ. ಓಕೆ, ಶಿವಾನಿ ಅವರೇ ಹೇಳ್ತಾ ಇದ್ದಾರೆ ನಿಮ್ಗೆ ಎಂತ ಸ್ಪೆಷಲ್ ಇವತ್ತು ಅಂತ. ಓಕೆ ಶಿವಾನಿ ಅವರೇ, ನಮ್ಗೆ ಇವತ್ತು ಎಲ್ಲ ಮಿಕ್ಸ್ ಅಂದರೆ ಏನು ಗೊತ್ತಾ, ಗುಜ್ಜೆ ಇತ್ತು, ಆಮೇಲೆ ಬಟಾಟೆ, ಗುಜ್ಜೆಗೆ ಬಟಾಟೆ, ಆಮೇಲೆ ಇದು ಬೀಟ್ರೋಟು, ಬದನೆ, ಬೀನ್ಸ್. ಗುಜ್ಜೆ, ಬಟಾಟೆ, ಬದನೆ, ಬೀನ್ಸ್, ಮತ್ತೆಂತ ಎಲ್ಲ ಮಿಕ್ಸ್ ಮಾಡಿ ಒಂದು ಸಾಂಬಾರ್. ನಿಮಗೆ ನೀವು ಹೇಳಿದ್ರೆ ಶಿವಾನಿ ಅವರೇ ಏನು ಸ್ಪೆಷಲ್ ಇತ್ತು ಮಧ್ಯಾಹ್ನ? ಇಲ್ಲ ಅಲ್ಲ, ನಿಮ್ಗೇನಿತ್ತು ಸ್ಪೆಷಲ್? ನಿಮ್ಮ ಅತ್ತೆ ಏನು ಮಾಡ್ತಿದ್ದಾರೆ, ಅತ್ತೆ ಮಾವ ಎಲ್ಲ? ಓಕೆ, ಪೂರ್ಣಿಮಾ ಅವರು ಮೆಸೇಜ್ ಮಾಡಿದ್ದಾರೆ, ಅದು ಸಾಂಗ್ ಕಾಣಬೇಕು. ಮಾತನಾಡಿ ಮಾಯವಾದಿ ನಿಂಗೆ ಕಾದಿನ. ಓಕೆ, ಯಾರಿಗೆ ಹೇಳ್ತಿದ್ದೀರಾ ಪೂರ್ಣಿಮಾ ಅವರೇ? ಮಾತನಾಡಿ ಮಾಯವಾದೆ ನಿಂಗೆ ಕಾದೇನಾ ಅಂತ. ಇಲ್ಲ, ನಾನು ಮಾಯ ಆಗಿಲ್ಲ, ನಾನು ಇಲ್ಲೇ ಇದ್ದೆ, ನನಗೆ ಕಾಯ್ತಾ ಇದ್ರಲ್ಲ, ಅದು ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನೀವು ಆನ್ಸರ್ ಮಾಡಲಿಲ್ಲಲ್ಲ ಪೂರ್ಣಿಮಾ ಅವರೇ, ನಾನು ಕೇಳಿದ್ದೆ ಅಲ್ಲ, ಒಂದು ಕ್ವೆಶನ್ ಕೇಳಿದ್ದೇನೆ, ಇನ್ನೊಂದ್ಸಲ ಹೇಳ್ತೇನೆ. ಜೀವ ಇರಲ್ಲ, ಜೀವನನೂ ಇರಲ್ಲ,
ಆದ್ರೆ ಸತ್ ಹೋಯ್ತು ಅಂತ ನಾವು ಹೇಳ್ತೇವೆ, ಏನಾಗಿರಬಹುದು ಅಂತ ಆನ್ಸರ್ ಮಾಡಿ, ಬೇಗ ಬೇಗ ಆನ್ಸರ್ ಮಾಡಿ. ಅದೇ ರೀತಿ ಪೂರ್ಣಿಮಾ ಅವರೇ ನಮಗೆ ಲೈಕ್ ಕೊಟ್ಟಿದ್ರೆ ಇಲ್ಲಲ್ಲ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಓಕೆ, ಬೇಗ ಬೇಗ ಮೆಸೇಜ್ ಮಾಡಿ. ಅದರ ಜೊತೆಗೆ ಎಲ್ರಿಗೂ ಲೈವ್ ಲಿಂಕ್ ಶೇರ್ ಮಾಡಿ. ಓಕೆ, ಪೂರ್ಣಿಮಾ ಅವ್ರದ್ದು ಮೆಸೇಜ್ ಆನ್ಸರ್ ಮಾಡಿದ್ರು. ಪೂರ್ಣಿಮಾ ಅವರು ಬ್ಯಾಟರಿ ಅಂತ ಮೆಸೇಜ್ ಮಾಡಿದ್ದಾರೆ. ಓಕೆ, ಅದು ರೈಟ್ ಆನ್ಸರ್ ರಾಂಗ್ ಆನ್ಸರ್ ಗೊತ್ತಿಲ್ಲ, ನೋಡುವ. ಲಾಸ್ಟಲ್ಲಿ ನಾನು ರೈಟ್ ಆನ್ಸರನ್ನು ಹೇಳ್ತೇನೆ ನಿಮಗೆ ಖಂಡಿತವಾಗಿಯೂ. ಆದರೆ ದಯವಿಟ್ಟು ಯಾರು ಲೈವಿಂದ ಹೊರಗಡೆ ಹೋಗಬೇಡಿ, ಯಾಕಂದರೆ ನಿಮಗೆ ಕುತೂಹಲ ಇರ್ತದಲ್ವಾ. ಯಾಕಂದರೆ ಆ ಕ್ವೆಶನ್ಗೆ ಏನು ಆನ್ಸರ್ ಆಗಿರಬಹುದು, ನಾವು ಹೇಳಿದ್ದು ಸರಿಯಾಗಿರಬಹುದಾ ಅಂತ ಅನ್ನೋದು ಕುತೂಹಲ ಇದ್ದೇ ಇರ್ತದಲ್ವಾ. ದಯವಿಟ್ಟು ಲೈವಿಂದ ಹೊರಗಡೆ ಹೋಗಬೇಡಿ. ಓಕೆ ಪೂರ್ಣಿಮಾ ಅವರೇ, ಎಲ್ಲಿಂದ ನೀವು, ನಿಮ್ಮ ಊರೆಲ್ಲಿ ಅಂತ ಹೇಳ್ತೀರಾ? ಓಕೆ, ನಮ್ಮ ಲೈವಲ್ಲಿ ಇವಾಗ 4 ಜನ ಇದ್ದಾರೆ. ದಯವಿಟ್ಟು ನಾನು ಕೇಳಿದ ಕ್ವೆಶನ್ಗೆ ಆನ್ಸರ್ ಮಾಡಿ. ಓಕೆ, ಶಿವಾನಿ ಅವರು ಹೇಳ್ತಿದ್ದಾರೆ ಆನ್ಸರ್ ದೀಪ ಆಗಿರಬಹುದಾ ಅಂತ. ಓಕೆ ಶಿವಾನಿ ಅವರೇ, ಆವಾಗ ಬೆಂಕಿ ಕಡ್ಡಿ ಅಂತ ಹೇಳಿದ್ರಿ, ಇವಾಗ ದೀಪ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವುದನ್ನೋದನ್ನು ನೋಡುವ. ಓಕೆ, ಪೂರ್ಣಿಮಾ ಅವರು ಮೆಸೇಜ್ ಮಾಡಿದ್ರು ಹಾಸನದಿಂದ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಹಾಸನದಿಂದ ಪೂರ್ಣಿಮಾ ಅವರು ಮೆಸೇಜ್ ಮಾಡಿದ್ರು. ಅದೇ ರೀತಿ ಏನಂದರೆ, ಓಕೆ ಪೂರ್ಣಿಮಾ ಅವರೇ, ಅಲ್ಲಿ ಒಂದು ಟೈಮಲ್ಲಿ ಹಾಸನಾಂಬೆ ದರ್ಶನ ಅನ್ನೋದು ಇತ್ತಲ್ಲ, ಹೋಗಿದ್ದೀರಾ? ನಾವಂದರೆ ಲೈವಲ್ಲಿ ನೋಡಿದ್ದೇವೆ, ತುಂಬ ಚೆನ್ನಾಗಿತ್ತು ದೇವಿಯ ದರ್ಶನ ಎಲ್ಲ. ತುಂಬ ಪವರ್ಫುಲ್ ಅಲ್ಲ ದೇವಿಯಲ್ಲಿದ್ದು ಅಲ್ವಾ ಪೂರ್ಣಿಮಾ ಅವರೇ? ನಾಗವೇಣಿ ಅವರು ಹೇಳ್ತಾ ಇದ್ದಾರೆ ಕರೆಂಟ್ ಅಂತ. ಒಂದು ಲೆಕ್ಕದಲ್ಲಿ ಹೌದು, ಕರೆಂಟಿಗೆ ಕೂಡ ಹೇಳ್ತಾರೆ. ಆದರೆ ಇದಕ್ಕೆ ಒಂದು ಆನ್ಸರ್ ಇದೆ, ಅದು ಯಾವುದು ಅಂತ ನಾನು ಹೇಳ್ತೇನೆ. ನೀವು ಒಂದೊಂದಲ್ಲ ಎರಡೆರಡು ಆನ್ಸರ್ ಕೊಡ್ತಾ ಇದ್ದೀರಿ, ಏನೋ ಕನ್ಫ್ಯೂಷನ್ ಆಗಿದೆ ಅಲ್ಲ ನಿಮಗೆಲ್ಲ. ಅವಾಗೆ ನಾಗವೇಣಿ ಅವರೇ ಹೇಳ್ತಿದ್ದಾರೆ ಕರೆಂಟ್ ಆನ್ಸರ್ ಅಂತ. ನೋಡೋ ನಾಗವೇಣಿ ಅವರೇ, ನಾನು ಲಾಸ್ಟಲ್ಲಿ ಹೇಳ್ತೇನೆ, ವೆಯ್ಟ್ ಮಾಡಿ, ಅಲ್ಲಿ ತನಕ ಹೋಗಬೇಡಿ ಹೊರಗಡೆ. ಓಕೆ, ಶಿವಾನಿ ಅವರು ಯಾಕೋ ಏನೋ ಒಂದು ಪಿಕ್ಚರ್ ಮೆಸೇಜ್ ಹಾಕಿದ್ರು. ಅದೇ ರೀತಿ ಶಿವಾನಿ ಅವರು ಹೇಳ್ತಿದ್ದಾರೆ ಟಿವಿ ನೋಡ್ತಿದ್ದಾರೆ. ಯಾರು? ಅತ್ತೆ ಮಾವನ? ಓಕೆ, ಅತ್ತೆ ಮಾವ ಟಿವಿ ನೋಡ್ತಾ ಇದ್ದಾರೆ. ಶಿವಾನಿ ಅವರು ಕೂಡ ಎಡೆಯಲ್ಲಿ ನೋಡ್ತಿದ್ದ ಹಾಗೆ ಉಂಟು, ಯಾಕಂದರೆ ತುಂಬ ಲೇಟ್ ಬರ್ತಾ ಉಂಟು ನಿಮ್ಮದು ಕೂಡ ಮೆಸೇಜ್ ಅಲ್ವಾ ಶಿವಾನಿ ಅವರೇ? ಅದರಲ್ಲಿ ಭವ್ಯ ನಾಗವೇಣಿ ಅವರು ಸೀರಿಯಲ್ ನೋಡಲಿಕ್ಕಿಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಅವರು ನಮ್ಮದು ಸಿಸ್ಟರ್ ಅಮ್ಮ ಅಲ್ವಾ, ನರ್ಸಮ್ಮ ಅಲ್ಲ. ನರ್ಸಮ್ಮ ಏನಿದ್ರು ಹಾಸ್ಪಿಟಲಲ್ಲಿ ನಾಳೆ ಏನು ಇರಬಹುದು, ನಾಳೆ ನಮಗೆ ಎಲ್ಲಿ ನಾಳೆ ಯಾವುದು ಹೇಳಿದ್ದಾರೆ ಡಾಕ್ಟ್ರು? ಡಾಕ್ಟ್ರ್ ಅದನ್ನೆಲ್ಲ, ಡಾಕ್ಟ್ರಿಗೆಲ್ಲ ಅದು ಬರೆದು ರೆಡಿ ಮಾಡಿ ಇಡಬೇಕಲ್ಲ. ನಾಳೆ ಎಷ್ಟು ಪೇಷಂಟ್ಗಳು ಬರ್ತಾರ ಏನು, ಅದೇ ಥಿಂಕ್ ಮಾಡ್ತಾ ಇರ್ಬೋದು ಅಲ್ವಾ ನಾಗವೇಣಿ, ಭವ್ಯ ನಾಗವೇಣಿ ಅವರು ಅಲ್ವಾ? ಎಲ್ಲಿದ್ದಾರೆ ನಿಮ್ಮ ಅತ್ತೆ? ಇನ್ನೂ ಬರಲಿಲ್ಲಲ್ಲ ಸಾರಿ ನಾಗವೇಣಿ ಅವರೇ. ನಾನು ಏನು ಅಂತ ಕರಿಬೇಕು ನಾಗವೇಣಿ ಅವರೇ ನಿಮ್ಮನ್ನು? ನೀವು ಕರೆಕ್ಟಾಗಿ ಹೇಳಿ, ಭವ್ಯ ಅಂತ ಕರೀಲ, ನಾಗವೇಣಿ ಅಂತ ಕರೀಲ? ಎರಡು ಹೆಸರು ಚೆನ್ನಾಗಿದೆ, ನಾನು ಯಾವುದು ಅಂತ ಕರಿಬಹುದು? ಯಾಕಂದರೆ ನಿಮಗೆ ಅಲ್ಲಿ ಸುಲ್ತಾನ್ ಬತ್ತೇರಿಯಲ್ಲಿ ನಿಮ್ಮ ಹೆಸರು ಚೇಂಜ್ ಮಾಡಿದಾರಲ್ಲ. ಓಕೆ, ನಾಗವೇಣಿ ಅವರು ಹೇಳ್ತಿದ್ದಾರೆ ಭವ್ಯ ಅಂತ. ಓಕೆ, ಇಲ್ಲಾಂದ್ರೂ ನಾಗವೇಣಿ ಅನ್ನೋದು ತುಂಬ ಲಾಂಗ್ ಇದೆ ಅಲ್ವಾ, ಭವ್ಯ ಅಂತಲೇ ನಾನು ಕರಿತೇನೆ. ಓಕೆನಾ? ಹಾಗೆ ನಾಗವೇಣಿ ಅವರು ಹೇಳ್ತಿದ್ದಾರೆ ಒಂದು ಸಾಕೋ, ಏನು ಸಾಕಪ್ಪ, ಅಲ್ಲ ಇನ್ನೊಂದು ಬೇಕೋ ಹೇಳಿ ನಾಗವೇಣಿ ಅವರೇ.
ಓಕೆ, ನಮ್ ಲೈವ್ ಅಲ್ಲಿ 6 ಜನ ಇವಾಗ ನಮ್ ಲೈವ್ ನೋಡ್ತಾ ಇದ್ದಾರೆ. ಕೆಲವರು ಮಾತ್ರ ಇವಾಗ ಇಬ್ರು ಮಾತ್ರ ಮೆಸೇಜ್ ಮಾಡ್ತಾ ಇದ್ದಾರೆ. ವಾರಸಲ್ಲಿ ಇಬ್ರು ಮಾತ್ರ ಮೆಸೇಜ್ ಮಾಡ್ತಾ ಇದ್ದಾರೆ. ಯಾರಂದ್ರೆ ಶಿವಾನಿ, ನಮ್ಮ ಶಿವಾನಿ ಅವರು ಮತ್ತೆ ನಮ್ಮ ಭವ್ಯ ಅವರು. ಓಕೆ, ಉಳಿದವರೆಲ್ಲ 5 ಜನ, 5 ಅಲ್ಲ ಸಾರಿ, ಎಷ್ಟು ಜನ ಇವಾಗ ಮಾಡ್ತಾ ಇದ್ದಾರೆ ಅಂದ್ರೆ 6 ಜನ ಇವಾಗ ಇದ್ದಾರೆ. ಅದರಲ್ಲಿ ಈಗ ಇಬ್ರು ಮಾತ್ರ, 4 ಜನ ಲೈವ್ ನೋಡ್ತಾ ಇದ್ದಾರೆ ಹೊರತು ಯಾಕೋ ಮೆಸೇಜ್ ಮಾಡ್ತಾ ಇಲ್ಲ. ಭವ್ಯ ಅವರು ಏನಪ್ಪಾ ಹಾಗೆ ಹಲ್ಲನಾ ಮಾಡಿ ನಗ್ತಿದ್ದೀರಾ, ಅಲ್ಲ ಕೋಪದಲ್ಲಿ ಮಾಡಿದ್ದೀರಂತ ಗೊತ್ತಾಗ್ತಾ ಇಲ್ಲ. ಭವ್ಯ ಅವ್ರೆ, ಏನದು ಹಲ್ಲಿದ್ದ? ಓ, ನಾಳೆ ಹಲ್ಲಿದ್ದೇನೋ ಉಂಟಾ ಅಂತಲ್ಲ, ಹಾಗೆ ಹಲ್ಲಿದ್ದು, ದೊಡ್ಡ ದೊಡ್ಡ ಹಲ್ಲಿದ್ದು ಪಿಕ್ಚರ್ ಮೆಸೇಜ್ ಹಾಕಿದ್ದಾರೆ. ಅವಾಗೆ ನಾಗವೇಣಿ ಅವರು ಹೇಳ್ತಾ ಇದ್ದಾರೆ, ನಿಮ್ಮದು ಊಟ ಆಯ್ತಾ? ಇಲ್ಲ, ಖಂಡಿತ ಆಗ್ಲಿಲ್ಲ. ನಮ್ದು ನಾವು ಮಂಗಳೂರಿಗೆ ಹೋಗಿದ್ದೆವು. ಮಂಗಳೂರಿಂದ ಬರುವಾಗಲೇ ಸಾಧಾರಣ 6:45 ಆಗಿತ್ತು. ಆಮೇಲೆ ಬೇಗ 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 ಕಾಫಿ ಕುಡಿದು ಮಗನಿಗೆ ಊಟ ಕೊಟ್ಟು ಆಮೇಲೆ ಲೈವ್ ಸ್ಟಾರ್ಟ್ ಮಾಡಿದ್ದು. ಅವನಿಗೆ ಊಟ ಕೊಡುವ ಹೊತ್ತಲ್ಲಿ ಇವರು, ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಗೊತ್ತುಂಟಲ್ಲ ನಿಮಗೆ, ಅವರು ಇಲ್ಲಿ ಎಲ್ಲ ಸೆಟ್ ಮಾಡಿಟ್ರು. ನನಗೆ ಮೊಬೈಲನ್ನು ಸ್ಟ್ಯಾಂಡ್ ಮೇಲೆಲ್ಲ ಇಟ್ಟು, ಅದೇ ರೀತಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವಾಸ್, ಅದನ್ನೆಲ್ಲ ಇಟ್ಟು ನನಗೆಲ್ಲ ರೆಡಿ ಮಾಡಿ ಅದೇ ರೀತಿ ಮಗನಲ್ಲಿ ಎಲ್ಲ ಮಾತಾಡಿಸ್ತಾ ಇದ್ರು. ಓಕೆ, ನಾಗವೇಣಿ ಅವರೇ ಹೇಳ್ತಾ ಇದ್ದಾರೆ, ಸಾರಿ ಭವ್ಯ ಅಂತ ಕರಿತೇನೆ ಆಯ್ತಾ, ಆದರೆ ಇಲ್ಲಿ ಕಾಣಿಸ್ತಿರೋದು ಸ್ಕ್ರೀನಲ್ಲಿ ನಾಗವೇಣಿ ಅಂತ, ಬೇಜಾರು ಮಾಡಬೇಡಿ. ಏನು ಹೋಗಿದ್ದು? ಓಕೆ, ನಾನು ಏನು ಹೋಗಿದ್ದಂದರೆ ಸ್ವಲ್ಪ ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ತರಲಿಕ್ಕಿತ್ತು, ಅದಕ್ಕೋಸ್ಕರ ಹೋದೆ. ಹಾಗೆ ಯಾಕಂದರೆ ಎಲ್ಲ ಒಮ್ಮೆಲೆ ತಗೊಂಡ್ರೆ ಮತ್ತೆ ಗಡಿ ಹೋಗಬೇಕು ಅಂತಿಲ್ಲಲ್ಲ, ಅದಕ್ಕೋಸ್ಕರ ಹೋಗಿದ್ದೆ. ಓಕೆ, ನಾಳೆ ಯಾರಿಗೆಲ್ಲ ಎಲ್ಲೆಲ್ಲಿ ಹೋಗ್ಲಿಕ್ಕೆ ಉಂಟು? ನಾಳೆ ಸಂಡೇ ಅಲ್ವಾ, ಎಲ್ಲಿಗಾದರೂ ಹೋಗ್ಲಿಕ್ಕೆ ಉಂಟಾ ನಿಮಗೆ? ಓಕೆ, ಏನು ಮಾಡ್ತಿದ್ದೆ, ಎಂತ ಮಾಡ್ತಿದ್ದ ನೋಡಿ. ಭವ್ಯ ಅವರು ಹೇಳ್ತಾ ಇದ್ದಾರೆ, ಮನೆಗೆ ಬರಬಹುದಿತ್ತು. ಹೌದು, ಖಂಡಿತ ಬರಬಹುದಿತ್ತು, ಆದರೆ ಇಲ್ಲಿಂದ ಹೋಗುವಾಗಲೇ 4 ಗಂಟೆ ಆಗಿತ್ತು. 4 ಗಂಟೆ ಟೈಮಲ್ಲಿ ಮೊಬೈಲ್ ಶಾಪಿಗೆ ಹೋದೆವು. ಆಮೇಲೆ ಅಲ್ಲಿಂದ ಟೈಲರಿಂಗ್ ಮೆಟೀರಿಯಲ್ ಶಾಪಿಗೆ ಹೋಗಿ ಆಮೇಲೆ ವೆಜಿಟೇಬಲ್ಸ್ ಅದೆಲ್ಲ ನಾವು ಮಾರ್ಕೆಟಿಂದ ತಗೊಳ್ಳುವಷ್ಟು ಹೊತ್ತಿಗೆ ಮತ್ತೆ ಇನ್ನು ಚಹಾ ಕುಡಿದು ಲೈವ್ ಸ್ಟಾರ್ಟ್ ಮಾಡುವಾಗ ಲೇಟ್ ಆಗ್ತದೆ ಅಂತೇಳಿ ನಾವು ಬೇಗ ಬೇಗ ಬಂದೆವು. ಖಂಡಿತ ಇನ್ನೊಂದು ಸಲ ಬರ್ತೇವೆ. ಬಂದರೆ ನಾವು ಬೀಚ್ಗೆಲ್ಲ ಹೋಗುವ ಭವ್ಯ ಅವರೇ, ಓಕೆನಾ? ನಾವು ಮೊನ್ನೆ ಸೋಮೇಶ್ವರಕ್ಕೆಲ್ಲ ಒಟ್ಟಿಗೆ ಹೋದೆವಲ್ಲ, ತುಂಬ ಜಾಲಿ ಆಗಿದೆ. ಆದರೆ ಆ ಬಿಸಿಲಲ್ಲಿ ನಾವು ಹೋದದಂದರೆ ವಿಚಿತ್ರ ಮಾರೆ. ಏನು ಗೊತ್ತಾ, ಸುಡು ಸುಡು ಬಿಸಿಲಲ್ಲಿ ನಾವು ಬೀಚ್ಗೆ ಹೋದದ್ದು. ಭವ್ಯ ಮತ್ತು ಭರತ್ ಬಂದಿದ್ರು ನಮ್ಮ ಮನೆಗೆ. ಅದೇ ರೀತಿ ನಾಗವೇಣಿಯವರೇ ಹೇಳ್ತಿದ್ದಾರೆ, ಸಂಡೇ ಓನ್ಲಿ ಸ್ಲೀಪಿಂಗ್ ಆ್ಯಂಡ್ ರೆಸ್ಟ್. ಓ, ತುಂಬ ಚೆನ್ನಾಗಿದೆ ಅಪ್ಪ. ಯಾರು ಕೂಡ ಅಷ್ಟೇ, ಎಲ್ಲಿಯಾದರೂ ಗಂಡನ ಜೊತೆಗೆ ನಾವು ಹೊರಗಡೆ ಎಲ್ಲಿಯಾದರೂ ತಿರುಗಾಡಿ ಬರುವ ಅಂತ ಹೇಳುವ ಜನ ಇರೋದು ಜಾಸ್ತಿ. ಆದರೆ ಇವರು ಹೇಳ್ತಾರೆ ಏನಿಲ್ಲ, ಮಲಗುದು ಮತ್ತು ರೆಸ್ಟ್ ಮಾಡೋದು ಅಷ್ಟೇ ಅಂತ. ಹೌದು, ನಿಜವಾಗ್ಲೂ ಹೌದು. ಯಾಕಂದರೆ ಹಾಸ್ಪಿಟಲಲ್ಲಿ ತುಂಬ ಅವರು ಇಡೀ ದಿನ ಅಂದರೆ ಎಷ್ಟು ಗಂಟೆ ತನಕ ಡ್ಯೂಟಿ ಇರ್ತದೆ ಭವ್ಯ ಅವರೇ? ಹೌದು, ಅಲ್ಲಿ ಬ್ಯುಸಿ ಇರ್ತಾರೆ, ಪೇಷಂಟ್ಗಳು ತುಂಬ ಇರೋದ್ರಿಂದಾಗಿ ಬ್ಯುಸಿ ಇರ್ತಾರೆ, ಡಾಕ್ಟರ್ ಹತ್ರ ಬೇಕಾಗ್ತದೆ ಅಥವಾ ಎಲ್ಲ ಇರ್ತದೆ. ನಮಗೆ ಅದರ ವಿಷಯ ಗೊತ್ತಿಲ್ಲ ಅಲ್ವಾ? ಅದೇ ರೀತಿ ಯಾಕಂದರೆ ನನಗೆ ಗೊತ್ತಾಯಿತು, ಇವರು ಭರತಲ್ಲಿ ಸಂಡೇ ರಜೆ ಇಲ್ಲಲ್ಲ, ಹಾಗಾಗಿ ಅವರು ಡ್ಯೂಟಿಯಲ್ಲಿ ಇರ್ತಾರೆ. ಮತ್ತು ಇವರು ಭವ್ಯ ಮತ್ತು ಯಾರೊಟ್ಟಿಗೆ ಹೋಗೋದಲ್ವಾ ಭವ್ಯ ಅವರೇ? ಹಾಗೆ ನಾಗವೇಣಿಯವರು ಭವ್ಯ ಅವರೇ ಹೇಳ್ತಿದ್ದಾರೆ, ಒಮ್ಮೆ ಈ ಸೈಡ್ ಬನ್ನಿ, ವಿಡಿಯೋ ಮಾಡುವ. ಎಲ್ಲಿ? ಅಲ್ಲ ಭವ್ಯ ಅವರೇ, ಎಲ್ಲಿ ವಿಡಿಯೋ ಮಾಡೋದು? ಎಲ್ಲಿದ್ದು ವಿಡಿಯೋ ಮಾಡೋದು ಹೇಳಿ? ಓಕೆ, ಭವ್ಯ ಅವರೇ ಹೇಳ್ತಿದ್ದಾರೆ, ಫುಲ್ ಡೇ ಡ್ಯೂಟಿ 8 to 4. ಓ ಹೌದಲ್ಲ, ಆದರೆ ಈವ್ನಿಂಗ್ ಬೇಗ ಉಂಟಲ್ಲ, 4 o'clock ತನಕ ಮಾತ್ರ ಅಲ್ಲ. ಓಕೆ, ಇವರು ಭವ್ಯವರು ಹೇಳ್ತಿದ್ದಾರೆ 10 to 6 o'clock. ಓ ಹೌದಾ, ಹಾಂ ಅಷ್ಟು ಬ್ಯುಸಿ ಇರ್ತೀರಲ್ಲ? ಇಲ್ಲ ಅಂದರು. ಹೌದು, ನಂಗೆ ಗೊತ್ತುಂಟು. ನಾನು ಯಾಕಂದರೆ ಅಲ್ಲಿಗೆ ಬಂದಿದ್ದೆ ಒಂದು ಟೈಮಲ್ಲಿ. ಒಮ್ಮೆ ಅಂದರೆ ನಂದು ಹಲ್ಲಿಗೆ ಇದು
ಆ, ಎಂತ ಅಂದರೆ ಎಂತ ಮಾಡಲಿಕ್ಕೆ ಇತ್ತು, ಅಲ್ಲದಲ್ಲ ರೂಟ್ ಕ್ಯಾನಲ್ ಮಾಡಿಸ್ಲಿಕ್ಕಿತ್ತು. ಆವಾಗ ಬಂದಿದ್ದೆ. ಆವಾಗ ನಮಗೆ ಭವ್ಯ ಯಾರು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅಲ್ಲಿದ್ದು ನರ್ಸ್ ಭವ್ಯ ಇದ್ದಾರಾ ಇಲ್ವಾ ಯಾರಿಗೆ ಗೊತ್ತಿಲ್ಲ. ಯಾಕಂದರೆ ಭರತಿಗೆ ಫಿಕ್ಸ್ ಆದದ್ದೇ ಆಮೇಲೆ ಆಮೇಲೆ ಸಿಗಲಿಲ್ಲ ಅವರು. ಯಾಕಂದರೆ ನನಗೆ ಸಾಧಾರಣ 1 ವರ್ಷ ತನಕ ನಾನು ಹೋದೆ ಅಲ್ಲಿಗೆ. ಹೋದರೂ ಅದು ಮತ್ತೆ ಮತ್ತೆ ಹೋಗ್ತಾನೆ. ಒಂದೊಂದು ಸಲ ಸುಮ್ಮನೆ ಹೋಗಿ ಬರಬೇಕಾಗ್ತದೆ. ಸುಮ್ಮನೆ ಅವ್ರು ನೋಡಿ ಮತ್ತೆ ಇವತ್ತು ಬೇಡ ಇನ್ನೊಂದು ಸಲ ಬನ್ನಿ ಅಂತ ಹೇಳ್ತಾರೆ. ಓಕೆ ಭವ್ಯ ಓಕೆ ಬೀಚ್ ಇದ್ದ ಭವ್ಯ ಅವರೇ. ಓಕೆ ಬೀಚಿದ್ದು ವಿಡಿಯೋ ಮಾಡುವ. ನಾವು ಮೊನ್ನೆ ಇಲ್ಲಿ ಹೋಗಿದ್ದೇವಲ್ಲ, ಫ್ರೂಟ್ ಆ್ಯಂಡ್ ಫ್ಲವರ್ಸ್ ಶೋಗೆ ಕದ್ರಿಗೆ. ಅಲ್ಲಿ ತುಂಬ ವಿಡಿಯೋ ಮತ್ತು ಫೋಟೋಸ್ ಸೆಲ್ಫಿ ಎಲ್ಲ ತುಂಬ ತೆಗ್ದಿದ್ದೇವೆಲ್ಲ. ಭವ್ಯ ಅವರೇ ಅದು ನೋಡಿದ್ರಾ? ಅದು ವಿಡಿಯೋ ಫುಲ್ ನೋಡಿದ್ರಾ ನೀವು? ಅದು ತುಂಬ ಎಷ್ಟು 3 ವಿಡಿಯೋ ಏನೋ ಮಾಡಿದ್ರಲ್ಲ ಇವರು. ಓಕೆ, ನಮ್ಮ ಲೈವಲ್ಲಿ ಇವಾಗ 3 ಜನ ಇದ್ದಾರೆ. ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಶಿವಾನಿ ಅವರೇ ಏನು ಮಲಗಿ ಬಿಟ್ರಾ? ಎಲ್ಲಿ ಹೋದ್ರಿ? ಎಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜವಾಗ್ಲೂ ಸೂಪರ್ ಆಗಿತ್ತು. ಭವ್ಯ ಅವರು ಬರೇ ನೋಡ್ಕೊಂಡು ಬಂದದ್ದು ಹೊರತು ಒಂದು ಗಿಡನೂ ನೀವು ತಕೊಳ್ಳಿಲ್ಲಲ್ಲ. ನಾವು ಮೊನ್ನೆ ತಕೊಂಡೇವಲ್ಲ ಭವ್ಯ ಅವರೇ, ಅಲಸಂಡೆ ಮತ್ತೆ ಹಾಗಲಕಾಯಿ ಮತ್ತೆ ಯಾವುದು ರೀ ಗಿಡ, ಬೆಂಡೆಕಾಯಿ 3 ಗಿಡ ತಕೊಂಡೇವಲ್ಲ. ಅದು ಇವ್ರು ಏನು ಮಾಡಿದ್ರು ಅಂದರೆ ಒಂದು 4 ದಿನ ಬಿಟ್ಟು ಅದನ್ನು ನೆಟ್ಟರು. ಇದು ತೆಗೆದು ಅದು ಒಂದು ಇದಕ್ಕೆ ಪ್ಲಾಸ್ಟಿಕ್ಕಿಗೆ, ದೊಡ್ಡ ಪ್ಲಾಸ್ಟಿಕ್ಕಲ್ಲಿ ಮಣ್ಣು ಹಾಕಿ ಅದನ್ನು ನೆಟ್ಬಿಟ್ರು. ಇವಾಗ ಸ್ವಲ್ಪ ಸ್ವಲ್ಪ ದೊಡ್ಡದಾಗ್ತಾ ಬಂದಿದೆ. ಇವರೇ ಭವ್ಯ ಅವರು ಇನ್ನು ಅದರ ವಿಡಿಯೋ ಬಿಡುವರು ಇವರು ಯೂಟ್ಯೂಬಿಗೆ ನೋಡಿ. ತುಂಬ ಖುಷಿ ಆಗ್ತಾ ಉಂಟು. ಅಂದರೆ ಅವರು ಕಾಯ್ತಾ ಇದ್ದಾರೆ ಇನ್ನು ಯಾವಾಗ ಅದು ಅಂದರೆ ಬಳ್ಳಿ ಬಿಡ್ತದೆ ಅಲಸಂಡೆದ್ದು ಅಂತ. ಯಾಕಂದರೆ ಅದಕ್ಕೆಲ್ಲ ಅವ್ರು ರೆಡಿ ಮಾಡಿ ಇಟ್ಟಿದ್ದಾರೆ. ಬಳ್ಳಿಯನ್ನು ಅದಕ್ಕೆ ಎಂತ ಮರದ್ದೆಲ್ಲ ಕೋಲನ್ನೆಲ್ಲ ಇದು ಮಾಡಿ ಬಳ್ಳಿ ಬಿಡಬೇಕಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ದೊಡ್ಡದಾಗಲಿಕ್ಕೆ ಕಾಯ್ತಾ ಇದ್ದಾರೆ ಅಷ್ಟೇ. ಮತ್ತು ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಮನೆ ಅಂಗಳದಲ್ಲೇ ನಮ್ಮ ತೋಟ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇದಕ್ಕಿಂತ ಮುಂಚೆ ನೀವು ಆಗುವಾಗ ನಿಮಗೆ ಮದುವೆ ಆಗಿರಲಿಲ್ಲ ಭವ್ಯ ಅವರಿಗೆ. ಆವಾಗ ನೋಡಬೇಕಿತ್ತಲ್ಲಿ ಗದ್ದೆ ಉಂಟಲ್ಲ ನಮ್ಮ ಎದುರುಗಡೆ, ಅಲ್ಲಿ ಮೀಟರ್ ಅಲಸಂಡೆ ಮತ್ತು ಬೆಂಡೆಕಾಯಿ ಮತ್ತು ಹೀರೆ ಎಲ್ಲ ಇದು ಮಾಡಿದ್ರು ಕೃಷಿ. ನಾವು ಡೈಲಿ ಅಲಸಂಡೆ ಕೊಯ್ತಾ ಇದ್ದೆವು, ಗೊತ್ತುಂಟು ಎಷ್ಟು ಸೂಪರ್ ಇತ್ತು. ಅದು ಕೂಡ ವಿಡಿಯೋ ಬಿಟ್ಟಿದ್ರು ಒಂದು ಟೈಮಲ್ಲಿ. ಅದೇ ರೀತಿ ಭವ್ಯ ಅವರು ಹೇಳ್ತಾ ಇದ್ದಾರೆ, ತುಂಬ ಆದರೆ ನಮಿಗೂ ಕೊಡಿ, ಖಂಡಿತ ಕೊಡುವ ನಿಮಗೆ. ಅಂದರೆ ನಾವು ಆ ಟೈಮಲ್ಲಿ ಹೀರೆ ಪದಾರ್ಥ ಮತ್ತು ಅಲಸಂಡೆ, ಆದರೆ ಬೆಂಡೆಕಾಯಿ ಮಾಡಿದ್ದೇವೆ. ಆದರೆ ಡೈಲಿ 1 2 3 ಸಿಕ್ಕಿದ್ರೆ ಏನು ಪ್ರಯೋಜನ ಇಲ್ಲಲ್ಲ. ಕೊಯ್ದಿಟ್ಟರು ನನಗೆ ಮತ್ತು ಇದು ಹಾಗಲಕಾಯಿ ಕೂಡ ಅಷ್ಟೇ. ಡೈಲಿ 1 2 3 ಎಲ್ಲ ಆದರೆ ನಾವು ಡೈಲಿ ಹಾಗಲಕಾಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅಲಸಂಡೆಯನ್ನಾದರೆ ಡೈಲಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಅದು ಮೀಟರ್ ಅಲಸಂಡೆ ಅಂದರೆ ಎಷ್ಟು ಉದ್ದ ಇತ್ತು ಗೊತ್ತಾ? ಅಲಸಂಡೆ ಉದ್ದ ತೋರ ಎಲ್ಲ ಇತ್ತು. ಅಂದರೆ ಒಂದು 5 6 ನಾವು ಅದನ್ನು ಕೊಯ್ದ್ರುಂಟಲ್ಲ, ಉಪ್ಪು ಕರಿ ಚಂದ ಮಾಡಲಿಕ್ಕೆ ಆಗ್ತದೆ, ಸಾಕಾಗ್ತದೆ ಸ್ವಲ್ಪ ಜನಕ್ಕೆ ಆದರೆ. ಹಾಗೆ ಮತ್ತೆ ತಿಂದು ಬೋರ್ ಅನ್ನಿಸ್ತಿತ್ತು. ಅಂದರೆ ತಿಂದದ್ದು ತಿನ್ನಲಿಕ್ಕೆ ನಮಗೆ, ಅಂದರೆ ನಾವು ಅದನ್ನೇ ಪೇಟೆಯಲ್ಲಿ ನೋಡಿದರೆ ನಮಗೆ ಖುಷಿ ಆಗ್ತದೆ. ಅಯ್ಯೋ ಎಷ್ಟು ಚಂದ ಉಂಟಲ್ಲ ಸಂಡೆ, ತಗೊಳ್ಳುವನ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಮನೆಯಲ್ಲೇ ಆಗೋದ್ರಿಂದಾಗಿ ಮತ್ತೆ ನಮಗೆ ಏನೋ ಬೇಡ, ಬೇರೆ ಪೇಟೆಯಿಂದ ತಂದು ನಾವು ಪದಾರ್ಥ ಮಾಡುವ ಅಂತ ಹಾಗೆ ಅನ್ನಿಸ್ತಾ ಇತ್ತು. ಈ ಸಲ ಕೂಡ ಅಷ್ಟೇ, ಮೀಟರ್ ಅಲಸಂಡೆದ್ದೇ ಬೀಜ ಇದು ಗಿಡ ಇವರು ತಗೊಂಡಿದ್ದಾರೆ. ಇವರಿಗೆ ಖುಷಿಯಾದದ್ದೇನೆಂದರೆ ಅದು ಬೀಜ ತಗೊಂಡು ಅದನ್ನು ಬೀಜ ಹಾಕಿ ಅದು ಕೂಡ ಕೆಲವು ಪೊಟ್ಟಾಗಿರ್ತದೆ, ಕೆಲವು ಮಾತ್ರ ಮೊಳಕೆ ಬಂದು ಗಿಡ ಆಗ್ತದೆ ಮೇಲೆ. ಹಾಗಾಗಿ ಅವರಿಗೆ ಖುಷಿ ಆಯಿತು. ಇದು ಆಲ್ರೆಡಿ ಗಿಡವೇ ಬಂದಿರ್ತದಲ್ಲ, ಹಾಗೆ ಅದನ್ನು ಅವರು 30 ಗಿಡವನ್ನು ತಗೊಂಡದ್ದು. ಖುಷಿ ಆಯಿತು ಅವರಿಗೆ. ಅದೇ ರೀತಿ ಅವರು ಕೃಷಿಯಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಆದರೆ ಯಾರು ಅಂದ್ಕೊಳ್ಬೇಡಿ ಇವಳೇನಪ್ಪ ಇವಳ ಗಂಡನನ್ನೇ ಹೊಗಳ್ತಾ ಇದ್ದಾಳೆ ಅಂತ, ಖಂಡಿತ ಇಲ್ಲ. ಓಕೆ, ವೆಲ್ಕಮ್ ಟು ಲೈವ್ ಲತಕ್ಕ.
ನಮ್ಮ ಲೈವಿಗೆ ನೀವು ಜಾಯ್ನ್ ಆದದಕ್ಕೆ ಸ್ವಾಗತ ಸುಸ್ವಾಗತ. ಲತಕ್ಕ ಅವರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ. ಸಂತೋಷ. ಅಷ್ಟು ಸಲ ಬಂದ, ಎಷ್ಟು ಸಲ ಬಂದ್ರು. ಆ ಇದು ಒಳ್ಳೆ ಗಮ್ಮತ್ತುಂಟು. ಅವ ಅತ್ತೆ ಸೊಸೆಯಲ್ಲಿ ಹೇಳುದು ಅಂದ್ರೆ ಅಲ್ಲಿ ಬಂದು ನೀವು ಬರ್ಲಿಲ್ಲಲ್ಲ ಅಂತ ಕೇಳ್ತಾ ಇದ್ದಾರಲ್ಲ, ಅದಕ್ಕೆ ಇವರೇ ಹೇಳುದು ಎಂತಲ್ಲ ತಕ್ಕ ಹಾಗೆ ಹೆಸರನ್ನು ನಾನು ಹೇಳಲಿಕ್ಕೆ ಆಗ್ತದ ಗಡಿ ಗಡಿ ಇಲ್ಲಲ್ಲ. ನೀವು ಹೇಳಿದ್ದೀರಾ ಸತೀಶ್ ಅಣ್ಣ, ನಾನು ತುಂಬ ಸಲ ಇಲ್ಲಲ್ಲ. ನೀವು ಹಾಗೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ ತಕ್ಕ, ದಯವಿಟ್ಟು ನಗಬೇಡಿ. ಹೌದು, ಲತಕ್ಕ ಹೇಳುದು ನೀವು ಮನೆಗೆ ಹೋಗಿದ್ದೀರಿ, ಅವ್ರು ಬಂದಿದ್ದಾರಲ್ಲ ಲತಕ್ಕ, ಇವರು ತುಂಬ ಸಲ ಬಂದ್ರಲ್ಲ ಮನೆಗೆ, ಆಗ ಇವರು ಇರಲಿಲ್ಲಲ್ಲ. ಅವರು ಹೇಳುದು ನಾವಿಬ್ರು ಜೊತೆಗೆ ಬನ್ನಿ ಅಂತ ಹೇಳಿದ್ದು ಕಾಣ್ಬೇಕಲ್ಲ. ಭವ್ಯ ಅವರು ಎಲ್ಲಿ ಹೋದ್ರಿ? ಅತ್ತೆ ಬಂದ್ರಲ್ಲ, ನಮ್ಮ ಗೌರವ ನಟಿ ಲತಕ್ಕ ಅವರು. ಲತಕ್ಕ ಎಂತೆಲ್ಲ ರೆಡಿ ಮಾಡಿಟ್ಟು ಬಂದ್ರಿ ನಾಳೆಗೆ? ನಮಗೂ ಬೇಕು ಲತಕ್ಕ ನಿಮ್ಮ ಪಲಾವ್, ನಮಗೂ ತಿನ್ನಬೇಕು. ಯಾಕಂದರೆ ತುಂಬ ಟೇಸ್ಟ್ ಆಗಿರ್ತದೆ ನೀವು ಮಾಡಿರುವಂಥದ್ದು. ತುಂಬ ಅಂದರೆ ಘಮ ಘಮ ಅಂತ ಪರಿಮಳ ಅಲ್ಲಿ ಹತ್ತಿರ ಮನೆಯವರಿಗೆ ಒಂದು 4-5 ಮನೆಗೆ ಬರ್ತದೆ ಅಂತೆ ನೀವು ಮಾಡುವ ತಿಂಡಿ ಪರಿಮಳ. ಹಾಗಾಗಿ ತುಂಬ ಟೇಸ್ಟ್ ಇರ್ಬೋದಲ್ಲ. ಎಲ್ಲಿ ಹೋದ್ರಿ ಲತಕ್ಕ? ನನಗೆ ಗೊತ್ತುಂಟು, ಡೇಯಲ್ಲಿ ಸೀರಿಯಲ್ ನೋಡ್ತಾರೆ, ಅದರ ಜೊತೆಗೆ ಬತ್ತಿ ಮಾಡ್ತಾರೆ ಅಲ್ವಾ ಲತಕ್ಕ? ನಿನ್ನೆ ಮೊನ್ನೆ ಲೈವ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಇವರದು MB ಖಾಲಿ ಆಗಿತ್ತು. ಅವರಂದರೆ ಯೂಟ್ಯೂಬಿಗೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ, ಸೊ ಅಂದರೆ ಎಂತಾಯಿತು, MB ಖಾಲಿ ಆಗಿತ್ತು. ಓಕೆ ಲತಕ್ಕ, ಲೈಕ್ ಕೊಟ್ಟಿದ್ದೀರಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಿಮಗೆ ಹೇಳಬೇಕು ಅಂತ ಇಲ್ಲ, ನಿಮಗೆ ಗೊತ್ತುಂಟಲ್ಲ ಲತಕ್ಕ. ಏನು ಗೊತ್ತಾ, ಓಕೆ ಲತಕ್ಕ ಹೇಳ್ತಿದ್ದಾರೆ, ನಾನು ಹೇಳಿದೆ ಬೇರೆ, ನನಗೆ ಎಂತ ತರಕಾರಿ ಕಳಿಸಿದ್ಯಾ ಅಂತ. ನಾನು ಹೇಳಿದ್ದೆ ಬೇರೆ, ನನಗೆ ತರಕಾರಿ ಕಳಿಸಿದ್ಯಾ ಅಂತ. ಯಾರಲ್ಲಿ? ಇವರಾ? ಎಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಲತಕ್ಕ, ನಾನೊಂದು ಕ್ವೆಶನ್ ಕೇಳಿದ್ದೇನೆ, ಏನು ಗೊತ್ತಾ, ನೀವು ಎಸ್ ಅಂತ ಹೇಳಿದ್ದು ಲೈಕ್ ಕೊಟ್ಟಿದ್ದೀರಾ? ಓಕೆ ಥ್ಯಾಂಕ್ ಯು. ಅದೇ ರೀತಿ ಲತಕ್ಕ, ಇವತ್ತೇನು ಗೊತ್ತುಂಟಾ, ಜೀವ ಇರಲ್ಲ, ಜೀವನನೂ ಇರಲ್ಲ, ಆದರೆ ಅದು ಸತ್ತೋಯ್ತು ಅಂತ ನಾವು ಹೇಳ್ತೇವೆ. ಜೀವ ಇಲ್ಲ ತನ್ನು ಕೂಡ ನಾವು ಸತ್ತು ಹೋಯ್ತು ಅಂತ ಹೇಳ್ತೇವೆ. ಅದೇನಾಗಿರಬಹುದು? ಆದರೆ ನಮಗೆ ಅದು ಬೇಕೇ ಬೇಕು. ಕ್ಲೂ ಕೊಡ್ತಾ ಹೋಗ್ತೇನೆ ನಾನು ಇವಾಗ ಸ್ವಲ್ಪ. ನಮಗೆ ಮಾತ್ರ ಅದು ನಮಗೆ ಬೇಕೇ ಬೇಕು. ಎದ್ದ ತಕ್ಷಣ ಕೂಡ ನಮಗೆ ಅದು ಬೇಕು, ಮಲಗುವಾಗ ಕೂಡ ಅದು ಬೇಕು, ಅಂಥದ್ದೊಂದು. ಅದೇನಾಗಿರಬಹುದು? ತೆಗಿಬೇಡ ಕೈಲಿ, ಹೇಳಿಲ್ಲ ತಕ್ಕ, ಯಾಕಂದರೆ ಟೈಮ್ ಆಗ್ತಾ ಬಂತು ಇನ್ನು. ಅಕ್ಕ ಇವಾಗ ಸ್ವಲ್ಪ ಹೊತ್ತಲ್ಲೇ ಆನ್ಸರ್ ಹೇಳುವಂತಹ ಟೈಮ್ ಬಂದಿದೆ. ಅದರ ಜೊತೆಗೆ ಯಾರು ಎಂದಾಯಿತು, ರೀಟಚ್ ಆನ್ ಅಂತ ಬಂತು. ಇವನೊಂದು ಎಂತದ ಅದು ಅದರಲ್ಲಿ ಕಾಣುವುದಿಲ್ಲ, ಇದರಲ್ಲಿ ನೋಡಿ ನಾನು ಹೇಳಬೇಕು, ಮುಟ್ಬೇಡ ಸ್ಕ್ರೀನ್. ಹೇಳಿಲ್ಲ ತಕ್ಕ, ಫ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಕಾಮಿಡಿ ಆಗಿದೆ ಅಲ್ಲ, ಎಲ್ಲರ ಆನ್ಸರ್ ಕಾಮಿಡಿ ಆಗಿದೆ. ಇವರು ಭವ್ಯ ಅವರು ಹೇಳ್ತಿದ್ದಾರೆ ಟಿವಿಯ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಭವ್ಯ ಅವರು 3 ಆನ್ಸರ್ ಕೊಟ್ಟರು. ಓಕೆ, ಹತ್ರ ಬಂದ್ರಿ, ಇನ್ನು ಸ್ವಲ್ಪ ಇರೋದು. ಇವರು ಭವ್ಯ ಅವರು ಹತ್ರ ಬಂದ್ರಿ, ಇನ್ನೊಂದು ಸ್ವಲ್ಪ ಥಿಂಕ್ ಮಾಡಿ. ಇನ್ನೀಗ ಸ್ವಲ್ಪ ಹೊತ್ತಲ್ಲಿ ಆನ್ಸರ್ ಹೇಳುವಂತಹ ಟೈಮ್ ಬಂದಿದೆ. ಆಮೇಲೆ ಯಾರು ಯಾವುದೇ ಹಂತದಲ್ಲಿ ನಾವು ಇದ್ದೇವೆ, ಯಾರು ಇವಾಗ ಹೊಸಬ್ ಜಾಯಿನ್ ಆದ್ರ, ಯಾರಿಗೆ ಅಕ್ಕ ಇನ್ನೊಂದ್ಸಲ ನಾನು ಪ್ರಶ್ನೆಯನ್ನ ಹೇಳ್ತೇನೆ. ಜೀವ ಇರಲ್ಲ, ಜೀವನನೂ ಇರಲ್ಲ ಅದಕ್ಕೆ, ಆದರೆ ಅದು ಸತ್ತು ಹೋಯ್ತು.
ಅಂದರೆ ಅದಕ್ಕೆ ಏನಾದರೂ ಆದರೆ ಅದು ಸತ್ತೋಯ್ತು ಅಂತ ಹೇಳ್ತೇವೆ. ಡೈರೆಕ್ಟಾಗಿ ಎಲ್ಲರೂ ಹೇಳ್ತಾರೆ ಅದು ಡೆಡ್ ಆಗಿದೆ ಅಂತ. ಏನಾಗಿರಬಹುದು? ಈಗ ನೋಡಿ ಕ್ಲೂ ಕೊಡ್ತಾ ಇರ್ತೇನೆ ನೋಡಿ, ಸ್ವಲ್ಪ ಸ್ವಲ್ಪ ಹತ್ರ ಹತ್ರ ಬರ್ತಿದ್ದಾರೆ. ಅದು ಇಲ್ಲದೆ ಯಾರಿಗೂ ಇರಲಿಕ್ಕೂ ಸಾಧ್ಯ ಇಲ್ಲ, ಗೊತ್ತಾಯ್ತಲ್ಲ? ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರಲ್ಲಿ, ಪ್ರಾಯದವರಿಗೆ ಎಲ್ರಿಗೂ ಅದಿಲ್ಲದೆ ಎಲ್ರಿಗೂ ಗೊತ್ತು ಉಂಟು ಅದರ ಬಗ್ಗೆ, ಗೊತ್ತಾಯ್ತಲ್ಲ? ಅದನ್ನೇನು ಕಲಿಬೇಕು ಅಂತಿಲ್ಲ, ಅವರಷ್ಟಕ್ಕೆ ಅವರು ಕಲಿತಾರೆ. ಅಂಥದ್ದೊಂದು ವಸ್ತು ಎಲ್ಲರಲ್ಲಿ ಉಂಟು. ಲತಕ ಹೇಳಿದ್ರೆ ಗೊತ್ತಾಗ್ತದೆ. ಗಾಳಿ ಅಂತ ಹೇಳ್ತಾ ಇದ್ದಾರೆ. ಎಂತ ಲತಕ, ಗಾಳಿಯನ್ನು ನಾವು ಸತ್ತೋಯ್ತು ಅಂತ ಹೇಳ್ತೇವಾ? ಒಳ್ಳೆ ಕಾಮಿಡಿ ಆಗಿದೆ ಲತಕ. ಕ್ಲೂ ಗೊತ್ತಾಗ್ಲಿಲ್ವಾ ನಿಮ್ಗೆ? ದೇವರಿಗಿಂತ ಹೆಚ್ಚಾಗಿ ನಾವು ಏನ್ ಗೊತ್ತಾ, ಅದನ್ನು ಪ್ರೀತಿಸ್ತಾರೆ ಎಲ್ರು. ಅದನ್ನು ತುಂಬಾ ಪ್ರೀತಿಸ್ತೇವೆ. ಏನಾಗಿರಬಹುದು? ಸರಿ ಯೋಚನೆ ಮಾಡಿ. ಅದು ಇಲ್ಲದೆ ಯಾರಿಗೂ ಜೀವನ ಇಲ್ಲ. ಅಲ್ಲವ, ಬೇರೆದ್ದು ಅಷ್ಟಿತ್ತವ. ಅದಿಲ್ಲದಿದ್ರೆ ಯಾರಿಗೂ ಜೀವನನೇ ಇಲ್ಲದ ಹಾಗೆ ಇರ್ತಾರೆ. ಅದಿಲ್ಲದಿದ್ರೆ ಕೆಲವರು ಇದು ಇಲ್ಲಪ್ಪ ನನಗೆ ಇವತ್ತು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನನಗೆ ಇವತ್ತು ಯಾವುದ್ರಲ್ಲೂ ಅಂದರೆ ನನಗೆ ಯಾಕೋ ಒಂದು ಬಲಗೈ ಹೋದಾಗೆ ಆಯಿತು ಅಂತ ಹೇಳ್ತಾರೆ. ಏನಾಗಿರಬಹುದಪ್ಪ? ಲತಕ್ ಅವರು ಹೇಳ್ತಿದ್ದಾರೆ ಉಸಿರು. ಉಸಿರು ಹೌದು, ಅದು ಮನುಷ್ಯರಿಗೆ ಅಲ್ಲ. ಇದು ಅದಕ್ಕೆ ಎಂತ ಗೊತ್ತುಂಟಾ? ಉಸಿರ ಮನುಷ್ಯರಿಗೆ ಹೌದು, ಮನುಷ್ಯರಿಗೆ ಅಲ್ಲ, ಅದು ಮನುಷ್ಯ ಅಲ್ಲ, ಅದೊಂದು ನಿರ್ಜೀವ ವಸ್ತು, ಜೀವ ಇಲ್ಲದ ವಸ್ತು. ಆದರೂ ಕೂಡ ಜನರು ಹೇಳ್ತಾರೆ ಓ ಸತ್ತೋಗಿದೆ. ಎಂತಾಯ್ತು ಕೇಳ್ತಾರೆ. ಅಂದರೆ ಇದನ್ನು ಹೇಗಾದರೂ ಈ ಸತ್ತೋದ್ರೆ ಕೂಡ ಹೋಗುವ ಮುಂಚೆ ಇದನ್ನು ಕೊಂಡೋಗಿ ತೋರಿಸ್ತಾರೆ. ಅದರದ್ದೇ ಒಂದು ಶಾಪಿಗೆ ಹೋಗ್ತಾರೆ, ಹೋಗಿ ಹೇಳ್ತಾರೆ ಇದು ಎಂತಾಗಿದೆ. ಅದೆಂತ, ಅದು ಡೆಡ್ ಆಗಿದೆ. ನೀವು ಬೇರೆ ಅದು ಡೆಡ್ ಆಗಿದೆ ಮಾರ್ರೆ. ನೀವು ಬೇರೆ ನೋಡುದು ಒಳ್ಳೇದು. ಓ ಓಕೆ. ಭವ್ಯ ಅವರು ಹೇಳ್ತಿದ್ದಾರೆ ಏನಪ್ಪ ಇದು ಮೊಬೈಲ್ ಅಂತ ಹೇಳ್ತಿದ್ದಾರೆ. ನಾನು ಇವರು ಎಂತ ಹೇಳ್ತಾರೆ ಸರಿಯಾ ಅಂತ ನೋಡ್ತಾ ಇದ್ದೇನೆ. ಮೊಬೈಲ್ ಕೂಡ ಅಲ್ಲ, ಬರೇ ಮೊಬೈಲ್ ಅಲ್ಲ, ಅದಕ್ಕೆ ಒಂದು ಮುಖ್ಯವಾದದ್ದು ಬೇಕಿರ್ತದೆ. ಏನಾಗಿರಬಹುದು? ಮೊಬೈಲ್ ಯಾವುದು ಕೂಡ ಈಗ ಮನುಷ್ಯರು ಬದುಕಬೇಕಿದ್ರೆ ಆಹಾರ ತಿನ್ನಲೇಬೇಕಾಗ್ತದೆ ಅಲ್ವಾ? ಅದೇ ರೀತಿ ಅದು ಸತ್ತೋಯ್ತು ಅಂತ ಹೇಳ್ತಾರಲ್ಲ, ಚಾರ್ಜರ್ ಇರಬೇಕಿದ್ರು ಅದಕ್ಕೂ ಒಂದು ಮುಖ್ಯವಾದಂಥ ಬೇಕು. ಬರೀ ಚಾರ್ಜರ್ ಅಂತ ಬರೇ ನಾವು ಸಿಕ್ಕಿಸಿ ಬಿಡ್ಲಿಕ್ಕೆ ಆಗ್ತದೆ ಅದಕ್ಕೆ ಚಾರ್ಜರನ್ನು, ಇಲ್ಲಲ್ವಾ? ಸ್ವಲ್ಪ ಹತ್ರ ಬಂದರು, ಯಾಕಂದರೆ ಅವರು ಎಷ್ಟಾದರೂ ನರ್ಸ್ ಅಲ್ವಾ. ಅವರು ಮೊನ್ನೆ ಕೂಡ ಆನ್ಸರ್ ಮಾಡಿದ್ರಂತೆ ಇದಕ್ಕೆ, ಯಾವುದಂದರೆ ಸಿಪ್ಪೆ ತೆಗೆದ ಮೇಲೆ ಹೆಸರು ಬದಲಾಯಿಸುವಂತಹ ಇದು ವಸ್ತು ಯಾವುದು ಅನ್ನೋದಕ್ಕೆ ಹೇಳಿದಾರಂತೆ. ಬಟ್ ಅಂದರೆ ಅಲ್ಲಿ ಸ್ಕ್ರೀನಲ್ಲಿ ಮೆಸೇಜ್ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ 2 ಮೊಬೈಲ್ ಬೇಕಿತ್ತು. ನೋಡಿ ಇವಾಗ ಕೂಡ ಅಷ್ಟೇ, ನನಗೆ ಸ್ಕ್ರೀನ್ ಮೇಲೆ ಮೆಸೇಜ್ ಕಾಣೋದಿಲ್ಲ, ನಾನು ಮತ್ತೊಂದು ಮೆಸೇಜ್ ಅಲ್ಲಿ ನೋಡ್ತಾ ಇದ್ದೇನೆ ಅಷ್ಟೇ. ಓಕೆ ಭವ್ಯ ಅವರೇ, ಹತ್ರ ಆದ್ರಿ. ಚಾರ್ಜರ್ ಅಲ್ಲ, ಸ್ವಲ್ಪ ಇರೋದು, ಸ್ವಲ್ಪ ಥಿಂಕ್ ಮಾಡಿ. ಬೇರೆ ಏನು ಬೇಕು ಅದಕ್ಕೆ? ಈಗ ನಾವು ಬರೇ
ಊಟ ಮಾಡಿದರೆ ಸಾಕಾಗುದಿಲ್ಲಲ್ಲ, ನೀರು ಕೂಡ ಕುಡಿಬೇಕಲ್ಲ. ಅದೇ ರೀತಿ ಇದು ಮೊಬೈಲ್ ಹೇಳಿದ್ರಿ, ಚಾರ್ಜರ್ ಹೇಳಿದ್ರಿ, ಇನ್ನೊಂದು ಏನು ಅದಕ್ಕೆ ಬೇಕು, ಸ್ವಲ್ಪ ಥಿಂಕ್ ಮಾಡಿ ಆಯಿತಾ. ನೆಟ್ವರ್ಕ್ ನೆಟ್ವರ್ಕ್ ಇಲ್ಲ, ಅದು ಅಲ್ಲ. ಇನ್ನೊಂದು ಹೇಳಿ ಇವ್ರೆ, ಸ್ವಲ್ಪ ಆಚೆ ಹೋದ್ರೆ, ಹತ್ರ ಬಂದ್ರೆ ಸ್ವಲ್ಪ ಆಚೆ ಹೋದ್ರಿ ಭವ್ಯ ಅವರು. ಸ್ವಲ್ಪ ಮೊಬೈಲ್ ಆಯಿತು, ಚಾರ್ಜರ್ ಆಯಿತು, ಇನ್ನೊಂದು ಇಂಪಾರ್ಟೆಂಟ್ ಬೇಕಾಗಿರ್ತದೆ. ಇನ್ನೊಂದು ಕ್ಲೂ ಕೊಡ್ತೇನೆ, ಟಾರ್ಚಿಗೆಲ್ಲ ಬೇಕಾಗಿರುವಂಥದ್ದೇ. ಟಾರ್ಚಿಗೆಲ್ಲ ಬೇಕೇ, ಮುಂಚೆದೊಂದು ಟಾರ್ಚ್ ಗೊತ್ತಿದೆಯಲ್ಲ ನಿಮಗೆ, ಸ್ಟೀಲಲ್ಲಿ ಉದ್ದ ಸ್ಟೀಲ್, ಅದಕ್ಕೆ 3 ಹಾಕ್ತಾರೆ. ಎಸ್, ವೆರಿ ಗುಡ್, ಬಂತಲ್ವಾ ಇವಾಗ. ಓಕೆ, ಭವ್ಯ ಅವರು ಹೇಳ್ತಿದ್ದಾರೆ ಬ್ಯಾಟರಿ ಅಂತ. ಓಕೆ, ಇವಾಗ ಫಸ್ಟ್ ನಮಗೆ ಆನ್ಸರ್ ಮಾಡಿದ್ಯಾರಂದರೆ ಶಿವಾನಿ ಅವರು ಹೇಳಿದರು. ಶಿವಾನಿ ಅವರೇ ಲೈವಲ್ಲಿ ಇದ್ದೀರಾ ಅಲ್ಲ ಹೊರಗಡೆ ಹೋದ್ರೆ ಗೊತ್ತಿಲ್ಲ. ಶಿವಾನಿ ಅವರು ಹೇಳಿದರು ಬೆಂಕಿ ಕಡ್ಡಿ ಅಂತ. ಆಮೇಲೆ ಭವ್ಯ ಅವರು ಆನ್ಸರ್ ಮಾಡಿದ್ರು ಆವಾಗ ಬೆಂಕಿಯ ಅಂತ. ಆಮೇಲೆ ವಾಪಸ್ ಭವ್ಯ ಅವರು ಹೇಳಿದ್ರು, ತುಂಬ ಆನ್ಸರ್ ಮಾಡಿದ್ರು. ಏನಪ್ಪ ಅಂದರೆ ಏನು ಹೇಳಿದರು, ಕೆಲವು ಆನ್ಸರ್ ಮಾಡಿದರು. ಮತ್ತು ಇವಾಗ ಲಾಸ್ಟಲ್ಲಿ ಅದಕ್ಕಿಂತ ಮುಂಚೆ ಇವರು ಪೂರ್ಣಿಮಾ ಅವರು ಆನ್ಸರ್ ಮಾಡಿದ್ದಾರೆ ಬ್ಯಾಟರಿ ಅಂತ. ಆಮೇಲೆ ನಾಗವೇಣಿ ಅವರು, ಭವ್ಯ ಅವರು ತುಂಬ ಆನ್ಸರ್ ಮಾಡಿ ಲಾಸ್ಟಿಗೆ ತುಂಬ ಕ್ಲೂ ಕೊಟ್ಟ ಮೇಲೆ ಬ್ಯಾಟರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವತ್ತು ಇದರ ಸರಿಯಾದ ಉತ್ತರ ಯಾವುದಂದರೆ ಹೌದು. ನೋಡಿ ಯಾಕೆ ಅದು ಹಾಗೆ ಅಂದರೆ, ನಿಜವಾಗ್ಲೂ ಹೌದು, ಅದಕ್ಕೆ ಜೀವ ಇಲ್ಲ, ಅದರಿಂದ ಅದಕ್ಕೆ ಜೀವನ ಕೂಡ ಇಲ್ಲ. ಆದರೆ ಮೊಬೈಲ್ ಶಾಪಲ್ಲಿ ಹೇಳ್ತಾರೆ ಇದರ ಬ್ಯಾಟ್ರಿ ಡೆಡ್ ಆಗಿದೆ ಅಂತ ಹೇಳ್ತಾರೆ. ಹೌದು, ಬ್ಯಾಟರಿ. ಹಾಗಾಗಿ ಪೂರ್ಣಿಮಾ ಅವರು ಮತ್ತು ಭವ್ಯ ಅವರು ಇವತ್ತು ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಇನ್ನೂ ಅಷ್ಟೇ ನಮ್ಮ ಲೈವಲ್ಲಿ ಕೆಲವು ಕ್ವೆಶನನ್ನು ಕೇಳ್ತಾ ಇರ್ತೇನೆ, ನೀವು ಆನ್ಸರ್ ಮಾಡಬೇಕು. ದಯವಿಟ್ಟು ಬೋರ್ ಅಂತ ಅನ್ನಿಸ್ಕೊಂಡು ನೀವು ಬ್ಯುಸಿ ಇರಬೇಡಿ, ದಯವಿಟ್ಟು ಯಾವಾಗಲೂ ಲೈವಲ್ಲಿ ಜಾಯ್ನ್ ಆಗಿ. ಅದೇ ರೀತಿ ಲತಕ್ಕ ಕೆಲವು ಆನ್ಸರ್ ಮಾಡಿದರು. ಅಲ್ಲ ಲತಕ್ಕ, ಇವತ್ತು ಚೂರು ನಿಮಗೆ ತಲೆ ಕೆಡಿಸುವಂಥದ್ದೇ ಕ್ವೆಶನ್ ನಾನು ಕೇಳಿದ್ದೇನೆ. ಓಕೆ, ಇಷ್ಟು ಹೊತ್ತು ನಮ್ಮ ಲೈವಲ್ಲಿ ನೀವು ಜಾಯ್ನ್ ಆಗಿದ್ದೀರಿ, ನನ್ನ ಜೊತೆ ಮಾತಾಡಿದ್ರಿ. ನಿಮ್ಮ ಜೊತೆನೂ ನನಗೆ ಮಾತಾಡಿ ತುಂಬಾ ಖುಷಿ ಆಯಿತು. ಓಕೆ, ಇವಾಗ ನಮ್ಮ ಲೈವನ್ನು ಎಂಡ್ ಮಾಡುವಂತಹ ಟೈಮ್ ಬಂದಿದೆ. ಅದೇ ರೀತಿ ನಾಳೆ ನಾವು ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಲೈವಿಗೆ ಬೈ ಬೈ ಅಂತ ಹೇಳ್ತಾ ಎಲ್ರಿಗೂ ಗುಡ್ ನೈಟ್. ತೆಗೆದು ಬಿಡಿ, ಇನ್ನು ಸ್ನಾನ ಆಡಿಸ್ತೇನೆ.